ನಮಃ. ಗಜಮುಖದವಗೆ ಗಣಪಗೆ ಪಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ ಪರಮೇಶ್ವರ ಮನೋರ ಪಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದ ನು ಗೋವಿಂದ ಶಕ್ತಿ ದೇವಗಳ ಪಾದಾರವಿಂದಕ್ಕೆ ಗೋವಿಂದ ನು ಗೋವಿಂದ ವಾಸವಾಗಿರುವ ದೇವರ ಪಾದಾರವಿಂದಕ್ಕೆ ಗೋವಿಂದ ನು ಗೋವಿಂದ ಗೋವಿಂದ ನಿ ಗೋವಿಂದ.
ಪ್ರದರ್ಶನದ ನಿರ್ದೇಶನ ಬಂದ ಸಾಕಾರ ಯಕ್ಷಗುರು ಕೃಷ್ಣಪ್ಪ ಕಿಣ್ಯ, ತಮಾಸರ ಒಂಜನೇ ಪಾತ್ರಧಾರಿಯಾದ ಶ್ರೀ ಸಮೃದ್ಧ್ ಭಂಡಾರಿ, ತಮಾಸುರ ಎರಡನೇ ಪಾತ್ರಧಾರಿಯಾದ ಶ್ರೀ ರಮನಾಥ್ ಶೆಟ್ಟಿ ಕಕ್ಕೆಮಜಲ್, ಸತ್ಯವತ್ರನ ಪಾತ್ರೋಡು ಗಣೇಶ್ ಕಾವ ತಲ್ಲಂಗಡಿ, ಮತ್ಸ್ಯನ ಪಾತ್ರೋಡು ಪ್ರವೀಣ್ ರೈ ಎಳಿಯಾರ್, ಕರಾಳಮುಖನ ಪಾತ್ರೋಡು ರವಿ ಭಂಡಾರಿ, ವಿದ್ರಾವಣನ ಪಾತ್ರೋಡು ಮನೀಶ್ ಶೆಟ್ಟಿ, ದೇವೇಂದ್ರನ ಪಾತ್ರರೋಡು ರಂಜಿಸ್ಯಾರುಳ್ಳೆರು ರಾಜೇಶ್ ಶೆಟ್ಟಿ ಕುಂಬಲ, ಭೃಗು ಮಹರ್ಷಿ ಆದ ಶ್ರೀ ತೇಜಸ್ ಶೆಟ್ಟಿ, ವಿಷ್ಣುನ ಪಾತ್ರೋಡು ಶ್ರೀ ನಿತೀಶ್ ಶೆಟ್ಟಿ ಕೊಣಾಜೆ, ಖ್ಯಾತಿನ ಪಾತ್ರೋಡು ಕುಮಾರಿ ಸಾಕ್ಷಿ ಶೆಟ್ಟಿ ಕಿನ್ಯ, ವಾಯುನ ಪಾತ್ರೋಡು ಕುಮಾರಿ ವೈಷ್ಣವಿ ಮಾನಾಯ್ ಅರೇಕಲ, ಅಗ್ನಿನ ಪಾತ್ರೋಡು ಕುಮಾರಿ ಮಾನ್ವಿ ಶೆಟ್ಟಿ ಕಿನ್ಯ. ಇಮ್ಮೇಲೆಡು ಭಾಗವತಿರಾದ ಶ್ರೀ ಶಿಶಿರ್ ಕೃಷ್ಣ ಬಲ್ಲಾಲ್, ಕುಮಾರಿ ಶ್ರೀಹಿತಾ ಶೆಟ್ಟಿ, ಚೆಂಡೆ ವಾದನ ಮಲ್ಪೆರುಳ್ಳೆರು ಮಯೂರ್ ನಾಯ್ಕ, ಮದ್ದಲೆ ರಾಜೇಶ್ ಕುಡುಪಾಡಿ, ಚಕ್ರತಾಲೋಡು ಸಾಕಾರ ಮಲ್ಪೆರುಳ್ಳೆರು ಶ್ರೀ ಹರೀಶ್ ಚಂದ್ರ ನಾಯ್ಕ, ವಸ್ತ್ರ ವಿನ್ಯಾಸ ಬೊಕ್ಕ ಅಲಂಕಾರ ಶರತ್ ಕುಮಾರ್ ಕದ್ರಿ, ಇನ್ನೆಲ್ಲೆಡೆ ಸಾಕಾರ ಮಲ್ಪೆರುಳ್ಳೆರು ರಾಜೇಶ್ ಆಚಾರ್ಯ ಕಂಡಿಲ. ಈ ಯಕ್ಷಗಾನದ ಸಂಯೋಜನೆ ಶ್ರೀ ಪ್ರವೀಣ್ ರೈ ಎಳಿಯಾರ್, ಸಲಹೆ ಬೊಕ್ಕ ಸಾಕಾರ ಶ್ರೀ ರಮನಾಥ್ ಶೆಟ್ಟಿ ಕಕ್ಕೆಬೆಜಲ್. ಇತ್ತೆ ನಿಗಲನೆದುರು ಮತ್ಸ್ಯಾವತಾರ ಪೌರಾಣಿಕ ಯಕ್ಷಗಾನ ಪ್ರದರ್ಶನ. ಮಾತಾ ಕಲಾಭಿಮಾನಿ ಬಂಧುಗಳಿಗೆ ಅಂಚನೆ ಕಲಾವಿದರಿಗೆ ಬಂಟರ ಸಂಘ ಉಳ್ಳಾಲ ವಲಯದ ಪ್ರೀತಿದ ಸ್ವಾಗತ ಕೊರೊಂದು ದುಂಬುದ ಕಾರ್ಯಕ್ರಮನು ಅಕಲ್ ನಡಪಾದ ಕೊರಡು ಪಂಡದು ವಿನಂತಿ ಬಲ್ತೋಣ.
ಅಂಬುರುಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆ ನೀ ಕಥಾಮೃತವ ಬಳಿರೆ ಪರಾಕ್ರಮ ಗಂಠೀರವ ಇರುವಂತಹ ಸ್ಥಳ ಅಮರಾವತಿಗೆ ಯಾರೆಂದು ಕೊಟ್ಟಿದ್ದೀರಿ? ದೇವೇಂದ್ರನೆಂದು ನಾನೇ ಸರಿ. ಹೊರಟು ಬಂದಂತಹ ಕಾರ್ಯ ಅನೇಕ ವಿಚಾರವಿದೆ, ಆಲಿಸಬೇಕು ಆಲಿಸಬೇಕು.
ಸ್ವರೂಪಿಣಿಗೆ ಮನಸ್ಸಾರೆ ಧ್ಯಾನಿಸಿ ಮೂರು ಮೂರ್ತಿಗಳಿಗೆ ಪಡಮಡುತ್ತ ಸದಾ ನಮ್ಮ ಯೋಗಕ್ಷೇಮವನ್ನೇ ನೋಡಿಕೊಳ್ಳುತ್ತಿರುವಂತಹ ಗುರು ಹಿರಿಯರಿಗೆ ವಂದಿಸಿ ಸುಧರ್ಮ ಸಭೆಯ ಧರ್ಮ ವಿಸ್ತಾರವನ್ನು ಏರಿಕೊಂಡಿದ್ದೇನೆ. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆಯೇ ಕ್ಷೇಮ. ಯಾರಿಗೂ ಸಂಪಾದಿಸಲಾಗದನ್ನು ಸಂಪಾದಿಸಿ ನೋಡಿಕೊಳ್ಳುವುದೇ ಯೋಗಕ್ಷೇಮ. ಒಂದರ್ಥದಲ್ಲಿ ದೇವತೆಗಳಾದಂತಹ ನಾವೆಲ್ಲರೂ ಯೋಗಕ್ಷೇಮದಿಂದ ಇದ್ದೇವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಜೀವಿಯು ತನ್ನ ಸಾಧನೆಯ ಪಥದ ಮೂಲಕ ಎಷ್ಟು ಉತ್ತರವಾದಂತಹ ಪದವಿಯನ್ನು ಗಳಿಸಬಹುದು ಎನ್ನುವುದಕ್ಕೆ ನನ್ನ ಜೀವನವೇ ನಿದರ್ಶನವಾಗಿ ಹೋಯಿತು. ಯಾಕೆ? ಕರ್ಮ ಪ್ರಪಂಚದಲ್ಲಿ ಅತಿಥಿ ಕಶ್ಯಪರಿಗೆ ಮಗನಾಗಿ ಸಂಗನಿಸಿದೆ. ಏನಾದರೂ ಸಾಧಿಸಬೇಕು, ಧರ್ಮ ಕುಗ್ಗಿಸಬೇಕು ಎನ್ನುವಂತಹ ನನ್ನ ಆಶೆಗೆ ಪೂರಕವಾಗಿ ಒದಗಿ ಬಂದವರು ನನ್ನ ತಂದೆಗಳು. ಅವರ ಗುರುಪದೇಶ ಮಾತ್ರವಲ್ಲ, ತಾಯಿಯವರ ಆಶೀರ್ವಾದ ತನ್ಮೂಲಕವಾಗಿ ಮೇಘವಂತ ಪರ್ವತವನ್ನು ಸೇರಿಕೊಂಡೆ, ಶತಮಖಗಳನ್ನು ಮಾಡಿ ಪೂರೈಸಿಕೊಂಡೆ. ಇದರಿಂದಲೇ ಮೂರು ಮೂರ್ತಿಗಳು ಮೆಚ್ಚಿಕೊಟ್ಟಂತಹ ಪದವಿ ನಾಕದ ಪದವಿ. ವಿರಾಟ್ ವಿಶ್ವಸ್ವರೂಪನ ಶಿರವದು ಸ್ವರ್ಗ, ಮಧ್ಯವದು ಮರ್ತ್ಯ, ಪಾದವನ್ನು ಪಾತಾಳಕ್ಕೆ ಬಣ್ಣಿಸುತ್ತಾರೆ. ಯಾಕೆ? ಅಂತಹ ಜ್ಯೇಷ್ಠವು ಶ್ರೇಷ್ಠವು ಎಂದೆನಿಸಿದಂತಹ ತ್ರೈಲೋಕಗಳಲ್ಲೂ ಶಿರಪ್ರಧಾನವೆಂದೆನಿಸಿದಂತಹ ಸ್ವರ್ಗಲೋಕ ಇಂದು ನನ್ನ ಪಾಲಿಗೆ ಲಭಿಸಿದೆ. ಕೇವಲ ಲಭಿಸಿದುದು ಮಾತ್ರವಲ್ಲ, ಕರ್ತವ್ಯವೂ ಹೆಚ್ಚಾಯಿತಲ್ಲ ನಮಗೆ. ಯಾಕೆ? ಮೂರು ಲೋಕಗಳನ್ನು ಸಮಾನವಾಗಿ ನೋಡಿಕೊಳ್ಳಬೇಕಾದಂತಹ ಅಧಿಕಾರ. ಅದಕ್ಕೆ ಎಳ್ಳಿನಿಂದ ಚ್ಯುತಿಬಾರದ ರೀತಿಯಲ್ಲಿ ಇದುವರೆಗೆ ನಾವು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಎಂದಿನಂತೆ ಇಂದು ಕೂಡ ಉತ್ತರಾಯಣದ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿಕೊಂಡು ಬಂದು ಸುಧರ್ಮ ಸಭೆಯನ್ನು ಬಂದು ಸೇರಿದವರಿದ್ದೇವೆ. ನೋಡಬಾರದೆ ನಮ್ಮ ಈ ಸಭೆಯ ಸೊಬಗನ್ನೊಮ್ಮೆ. ಯಕ್ಷರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಪ್ರಚೇತಸರು, ಮನೋಮುನಿಗಳು, ಆಹಾ ಆಹಾ ಮುಕ್ಕೋಟಿ ಗಣನವೇ ಬಂದು ಸೇರಿದೆ. ಇವರಿಗೆಲ್ಲರಿಗೂ ಮನಸ್ಸಿಗೆ ಮುದ ನೀಡುವಂತೆ ಓ ಈ ಕಡೆ ನೋಡಬಾರದೆ ಚಿತ್ರಸೇನನ ಕೃಣಾನಂದ ಕರಗಾಯನ, ಅದಕ್ಕೆ ಪುಟವಿಟ್ಟಿತು ಎಂದಂತೆ ರಂಭಾದಿ ಊರ್ವಶಿಯರ ನಾಟ್ಯ ವಿಲಾಸ. ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಋಷಿಮುನಿಗಳ ವೇದಾಂತ ಚಿಂತನ, ದೈವಿಕ ಮಂಥನ. ಆಹಾ ಸಕಲ ಸುರ ಸಂಪದಗಳಿಂದ ಕೂಡಿದವರು ನಾನಾಗಿದ್ದೇನೆ. ಇನ್ನು ನನ್ನ ಶ್ರೇಷ್ಠರನ್ನು ಹೊಗಳುವುದಾದರೆ ಹುಟ್ಟು ತನ್ನೇ ಕುಂದನವನ್ನಾಗಿಸುವ ಮಹಾಪುರುಷ ಮನೆಯಿಂದ ಹಿಡಿದು ಚಿಂತಿಸಿದ್ದ ನೀವ ಚಿಂತಾಮಣಿ, ಕಾಮಿಸಿದ್ದ ನೀವ ಕಾಮಧೇನು, ಕಲ್ಪಿಸಿದ್ದ ನೀವ ಕಲ್ಪಾವೃಕ್ಷ. ಇಷ್ಟೆಲ್ಲ ಐಶ್ವರ್ಯವನ್ನು ನಾವು ಹೊಂದಿದವರು ನಾವು ಹೌದೇ ಹೌದು. ಎಂದಿನಂತೆ ಸಭೆಯನ್ನು ಪ್ರವೇಶಿಸಿದಂತಹ ನಿಮ್ಮಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಅದಕ್ಕಾಗಿ ಓ ಮನಸ್ಸರೇ, ಸುಪದ ಸರಿ ಕೇಳಿದಿರಿ,
ಅಲ್ವೇ? ಅಂತಹ ಕಾರ್ಯವನ್ನೇ ನಾವು ಮುಂದುವರಿಯುತ್ತಾ ಇದ್ದೇವೆ. ಲೋಕದಲ್ಲಿ ಎಷ್ಟು ಕಷ್ಟ ಬಂದರೂ ಅದು ಸಮಾನವಾಗಿ ನೋಡಿಕೊಳ್ಳುತ್ತಾ ಯಾವುದೇ ಬಾಧೆ ಬಾರದ ರೀತಿಯಲ್ಲಿ ನಡೆಸಿಕೊಳ್ಳುತ್ತಾ ಬಂದವರು ನಾವು. ಆದರೆ ಏನು, ಸಿಹಿ ಎಲ್ಲಿಟ್ಟೋ ಅಲ್ಲಿಗೆ ಇರುವೆಗಳು ಮುತ್ತುವುದು ಸ್ವಾಭಾವಿಕ ಅಲ್ವೇ? ಅದೇ ರೀತಿ ಸಂಪತ್ತನ್ನು ಬಯಸಿ ದಾನವರು ಅದೆಷ್ಟೋ ಮಂದಿ ದಾಳಿಯನ್ನು ಮಾಡಿದ್ದವರಿದ್ದಾರೆ. ಆದ್ದರಿಂದಲೇ ನಿಮ್ಮಲ್ಲಿ ಪ್ರಶ್ನೆ, ಒಂದು ವೇಳೆ ಭೂಮಿಯಲ್ಲಿ ಸಂಚರಿಸಿದಂತಹ ದಾನವರು ಯಾವುದೋ ಒಂದು ಕಾರಣದಿಂದ ನಾಲ್ಕಲೋಕ ತಲೆಗೆ ದಾಳಿಯನ್ನು ಮಾಡಿದೆಂದಾದರೆ ಏನು ಮಾಡುವಿರಿ? ಏನು ಮಾಡುವಿರಿ? ಸುರಪಾಲ ಲಾಲಿಸಯ್ಯ ತಾತಗತ ಜಡುತಿ ತಿಪಿತ ಜಡುತಿ ತಯತ ಜಡುತಿ ತಿಪಿತ ಜಡುತಿ 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 ಅತಯ್ಯ ಸುರಪಾಲ ಲಾಲಿಸಯ್ಯ
ವೀರೆ ಹಾಪುರೆ ಇದ್ದರೆ ಹೀಗೆ ಇರಬೇಕು. ಯಾವುದೇ ಕಾಲಕ್ಕೂ ಸಮರ್ಥರೆಂದೆನಿಸಿಕೊಳ್ಳಬೇಕು. ನಿಮ್ಮ ಮೇಲಿನ ಸಂಶಯದಿಂದಲಾಗಿ ನಾನು ಪ್ರಶ್ನಿಸಿದ್ದಲ್ಲ. 3 ಲೋಕ ನನ್ನ ಅಧಿಕಾರದಲ್ಲಿ ಉಂಟು, ಹಾಗಾಗಿ ನಿಮ್ಮಲ್ಲಿ ಪ್ರಶ್ನಿಸಿದ್ದು. ಇನ್ನೂ ಒಂದುಂಟು, ಇನ್ನೇನು ರಾಕ್ಷಸ ವೀರರು ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತೇನೆಂದು ಮುಂದುವರಿದರೆ ನಮ್ಮಲ್ಲಾಗುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಆದರೆ ವರಬಲದ ಮುಂದೆ ನಮಗೇನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಮನ್ನಣೆಯನ್ನೇ ಬೇಕಾದದ್ದು ನಮ್ಮ ಧರ್ಮವೇ ಹೌದು. ಆ ಕಾಲಕ್ಕೆ 3 ಮೂರ್ತಿಗಳೇ ಬಂದು ಅವರನ್ನು ತರೆದು ಮತ್ತೆ 4 ಲೋಕದ ಪದವಿಯನ್ನು ನಮಗೆ ಕರುಣಿಸುತ್ತಾ ಇದ್ದಾರೆ. ಸದಾ ಕಾಲವು ನಮ್ಮನ್ನು ಪೊರೆಯುವವರು ಆ 3 ಮೂರ್ತಿಗಳು. ಅಷ್ಟು ಮಾತ್ರವಲ್ಲ, ಸಕಾಲಕ್ಕೆ ಮಾರ್ಗದರ್ಶನವನ್ನು ನೀಡುವವರು ನಮ್ಮ ಗುರುಗಳಂತಹ ಬೃಹಸ್ಪತಿಗಳು. ಅವರ ಪಾದಾರವಿಂದಕ್ಕೆ ಇಲ್ಲಿಂದಲೇ ನಮಸ್ಕರಿಸುತ್ತಾ ಇಂದಿನ ಸಭಾ ವಿಸರ್ಜನೆಯನ್ನು ಮುಕ್ತಾಯಗೊಳಿಸೋಣ. ವಿಭವದಲ್ಲಿ ರಕ್ಕಸ ಕುಲೋದ್ಧಾರಕ ಇರುವಂತಹ ಸ್ಥಳ ಪಾತಾಳ ಲೋಕದ ಈ ಹಿರಣ್ಯಕ ಪಟ್ಟಣಕ್ಕೆ ಯಾರೆಂದು ತಿಳಿದಿದ್ದೀರಿ? ತಮಾಸುರನೆಂದು. ಓಹೋ, ನಾಳೆ ಸರಿ ಹೊರಟು ಬಂದಂತಹ ಕಾರ್ಯ ಅನೇಕವಿದೆ. ಆಲಿಸಿ. ದೈತ್ಯ ಪತಿತ ಬಲಿತದೋಲಗ
ಪರಿಪಾಲಿಸುತ್ತಂತೆ ಹಿಂದೊಂದು ಕಾಲದಲ್ಲಿ ಚಿತ್ರವಾಗಿ ಬಿದ್ದಂತಹ ಈ ರಾಕ್ಷಸಗಳನ್ನು ದೈತ್ಯಗುರುಗಳಾದಂತಹ ಶುಕ್ರಾಚಾರ್ಯರ ಸಲಹೆ ಸೂಚನೆಯಿಂದ ಪುನರಪಿ ಕಟ್ಟಿದೆ. ಪುನರಪಿ ಈ ಹಿರಣ್ಯಕ ಪಟ್ಟಣವನ್ನು ಕಟ್ಟಿ ದೈತ್ಯ ನಾಯಕನಾಗಿ ಮೆರೆಯುತ್ತಿದ್ದೇನೆ. ಆದ ಕಾರಣದಿಂದ ದೈತ್ಯಗುಣ ವಂಶೋನ್ನಿಧಿ ಚಂದನಿಗೆ ಜಯವಾಗಲಿ, ಸೋಮಕಾಸುರನಿಗೆ ಜಯವಾಗಲಿ, ತಮಾಸುರನಿಗೆ ಜಯವಾಗಲಿ ಎಂಬ ಜಯಘೋಷಗಳು ಕೇಳುತ್ತಾ ಇವೆ. ಇದನ್ನೆಲ್ಲ ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಹೌದಯ್ಯ, ಆದರೆ ಈ ಜಯಘೋಷಗಳು ಕೇವಲ ಈ ಹಿರಣ್ಯಕ ಪಟ್ಟಣಕ್ಕೆ ಮಾತ್ರ ಸೀಮಿತವಾಗಿರಕೂಡದು ಎಂಬ ಉದ್ದೇಶದಿಂದ ಮರ್ತ್ಯದಾದ್ಯಂತ ದಂಡಯಾತ್ರೆಗೈದೆ. ಎದುರಿಸಿದ ವೀರರನ್ನೆಲ್ಲ ಮಂಡಿಸಿ ನನ್ನ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ತೋರಿಸಿಕೊಂಡಿದ್ದೆ. ಆದರೆ ಉಂಡವನಿಗೆ ಹಸಿವು ಹೆಚ್ಚು ಎಂಬ ಹಾಗೆ ಪಾತಾಳ ಮರ್ತ್ಯ ನನ್ನ ಕೈವಶವಾದರೂ ನಾಕಲೋಕವನ್ನು ಮಿಕ್ಕಿದಲ್ಲ, ನಾಕಲೋಕವನ್ನು ಪಡೆಯಬೇಕು ಎಂಬ ನೋಟ ಹೆಚ್ಚಾಗುತ್ತಾರೆ. ಹಾಗಾಗಿ ಎಲ್ಲಿದ್ದಾರೆ ನಮ್ಮವರು? ಮರಳಿ ಸಭೆಗೆ. ನಿಭಾಯಿಸಿದವನು ನಾನು. ನಿಜ ನಿಜ. ಹಾಗಾಗಿ ಬರದ ಕಾರಣವೇನೆಂದು ಹೇಳಿ.
ಮಾಡಬೇಕು ನೀವು ತಿಳಿಸಿದ್ದಾದರೆ ಮಾಡಿ ತೋರಿಸಬೇಡ. ವೀರರೇ, ನಿಮ್ಮನ್ನು ಕರೆಸಲು ಬಲವಾದ ಕಾರಣ ಉಂಟು. ನಮ್ಮವರೇ ಆದಂತಹ ದೇವತೆಗಳು ನಮ್ಮನ್ನು ದೇವಲೋಕದ ಸಕಲ ಸಂಪತ್ತಿಂದ ವಂಚಿತಗೊಳಿಸಿ ಈ ಪಾತಾಳದಲ್ಲಿ ಕೊಳೆಯುವಂತ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಸೇಡು ತೀರಿಸಿಕೊಳ್ಳಬೇಕು. ಹಾಗಾಗಿ ಏನು ಮಾಡುವೆ? ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತೆ. ಹೌದೇ? ಮತ್ತ್ಯಾಕೆ ತಡ? ವಿಧ ವಿಧದ ಶಸ್ತ್ರಾಸ್ತ್ರಗಳನ್ನು ಬಿಡಿರಿ, ನಿಮ್ಮ ನಿಮ್ಮ ವಾಹನವನ್ನು ಏರಿಕೊಡಿ. ನಮ್ಮ ನಡೆ ಸ್ವರ್ಗದ ಸೇರಿಸಿಕೊಂಡು ನಾಲ್ಕು ಲೋಕವನ್ನು ವಶಪಡಿಸಿಕೊಳ್ಳಬೇಕೆಂತ ಉದ್ದೇಶದಿಂದ ಬಂದಿದ್ದಾನೆ. ಆದ್ದರಿಂದಲೇ ತಡ ಮಾಡುವುದಲ್ಲ, ತಮ್ಮ ತಮ್ಮ ರಥವನ್ನು ಏರಿಕೊಳ್ಳಿ, ಆಯುಧವನ್ನು ಧರಿಸಿ ಬಂದಂತಹ ಕಲರನ್ನು ಎದುರಿಸುವುದಕ್ಕೆ
ಹಾಗಾಗಿ ಸ್ವರ್ಗದ ಆಧಿಪತ್ಯವನ್ನು ಬಿಟ್ಟುಕೊಡಲು ನಿಮ್ಮ ಒಡೆಯ ದೇವೇಂದ್ರನಲ್ಲಿ ಹೇಳು. ಇಲ್ಲದಿದ್ದರೆ ನಿನ್ನ ಪರಾಕ್ರಮ ನನ್ನಲ್ಲಿ ತೋರಿಸು. ಆದರೆ ನೀವು ಹಾಗಲ್ಲ, ಸಿಕ್ಕಿದಲ್ಲಿ ಕನ್ನ ಹಾಕುವ ಜಾಯಮಾನ ನಿಮ್ಮದು. ಒಳ್ಳೆಯ ಮಾತಿನಲ್ಲಿ ಹಿಂದಿರುಗಿದರೆ ಸರಿ, ಇಲ್ಲವಾದರೆ ಯಮರಾಯ ತೋರಿಸಬೇಕಾಗಿತ್ತು. ಅರಿತು ಬಲ್ಲ ಗುರುನ ಶೌರ್ಯ ನಿನ್ನ ಹೆಸರೇನು? ವರುಣ. ಸರಿಯಾದ ಉತ್ತರ. ಏ ವರುಣ, ಈ ವರುಣನಿಗೆ ಬರಬೇಕಾದ ಸಮಯದಲ್ಲಿ ನೀನು ಬರುವುದಿಲ್ಲ, ಬಂದ್ರೆ ಒಮ್ಮೆಲೆ ಬರುತ್ತೀಯ. ಅದು ಹಾಗೆ ಪಾಪದ ಬಡವರಿಗೆಲ್ಲ ಮೋಸವನ್ನು ಮಾಡಿ ಏನು ರಜೆ ಸಿಗಲಿಲ್ಲ, ಅವರಿಗೆ ಇದ್ದ ಉಪಟಳವನ್ನು ಕೊಟ್ಟು ನಿನಗೆ ಬರ್ಲಿಕ್ಕೆ ಆಗುವುದಿಲ್ಲ. ನೋಡು, ಸರಿಯಾದ ಸಮಯಕ್ಕೆ ಬಂದ್ರೆ ಮಾತ್ರ ನೀನು ಲೋಕಪಾಲಕ, ಇಲ್ಲದಿದ್ದರೆ ನನ್ನ ಎದುರಿಗೇನು ನಡೆಯಲ್ಲ. ಅಷ್ಟು ಮಾತ್ರವಲ್ಲ, ಹೆಚ್ಚು ಮಾತು ಬೇಡ. ದೇವಲೋಕದ ಸಂಪತ್ತು ನಮ್ಮ ಪಾಲಾಗಬೇಕು. ಇಷ್ಟು ನಿನ್ನ ಅಪ್ಪನಿಗೆ ಹೋಗಿ ಹೇಳ್ಬೇಕು. ಆ ಇಂದ್ರ ಇದ್ದನಲ್ಲ, ಒಂದು ವೇಳೆ ಹೋಗದಿದ್ರೆ ನೋಡು ಕತ್ತಿ ಉಂಟಲ್ಲ,
ನಾನೇ ಇದು ನಿನ್ನ ಮುಂದೆ ನಿಂತ ಪಾತಾಳ ಲೋಕದ ಹಿರಣ್ಯಕ ಪಟ್ಟಣದ ದೊರೆ ಅಮಾಸುರನಿದ್ದೇನೆ. ನಾಕ ಪೀಠವನ್ನು ಒಪ್ಪಿಸಿದರೆ ಲೇಸು, ಇಲ್ಲವಾದರೆ ನಿನ್ನ ಶಿರ ಓದಿತು ಲೋಕವು ನಿನ್ನ ವಶಪಡಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಬಂದೆಯ ಥರವಲ್ಲ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ಇದು ದೇವಲೋಕವನ್ನು ಪಡೆಯಬೇಕಾದ್ರೆ ವಿಶೇಷವಾದಂತಹ ಸಾಧನೆ ಬೇಕು. 3 ಮೂರ್ತಿಗಳನ್ನು ಮೆಚ್ಚಿಸಬೇಕು, ಶತಮಖಗಳನ್ನು ಮಾಡಬೇಕು, ತನ್ಮೂಲಕವಾಗಿ ಪಡೆಯಬಹುದು. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ಬಂದ ದಾರಿಗೆ ಸುಂಕವಿಲ್ಲ ಎಂಬುದಾಗಿ ಹಿಂದೆ ಹೋದರೆ ಲೇಸು, ಇಲ್ಲದಿದ್ದರೆ ನನ್ನ ಒಂದು ಪೆಟ್ಟಿಗೆ ಓಡಿ ಹೋಗಿದ್ದಾನೆ. ಹೋದವನನ್ನು ಸುಮ್ಮನೆ ಬಿಡುವುದಕ್ಕೆ ಆಗ್ತದ? ಮತ್ತೆ ಬಂದ್ರಿಂದಾನು, ಅದಕ್ಕಾಗಿ ಅವನನ್ನು ಹುಡುಕುತ್ತಾ ಸಾಗುತ್ತೇನೆ. ಮನುಮಥಾರೆಯು ನಮ್ಮ ಮರೆತೆನೋ ಮರೆತನಲ್ಲ, ಅಕಟ ಮುನಿಗಳ ಶ್ರಮವನರಸಿ ಅಯ್ಯೋ ಏನಾಗಿ ಹೋಯ್ತು, ಏನಾಗಿ ಹೋಯ್ತು ನಮಗೆ ಸೋಲೆ. ಇಲ್ಲ, ಇಂಥದ್ದೊಂದು ಪ್ರಕರಣ ನಮ್ಮಲ್ಲಿ ಆದದ್ದೇ ಇಷ್ಟರವರೆಗಾಗಲಿಲ್ಲ. ಇಲ್ಲ, ಈ ಸೋಲನ್ನು ಸ್ವೀಕರಿಸುವವನಲ್ಲ ಈ ತಮಾಸುರ. ಯಾವಾಗಲೂ ಸ್ವೀಕರಿಸಿಲ್ಲ. ತಿಳಿದೆ ತಿಳಿದೆ, ಆಯದಿಂದ ಆಗದೆಡೆಗೆ ಉಪಾಯ. ಹಾಗಾಗಿ ಸಂಚು ರೂಪಿಸಬೇಕು. ಹೇಗೆ ಏನು ಎಂಬುದನ್ನು ನಿರೀಕ್ಷಿಸಿ. ಸುರಪಾಲನರಿಯದೆ ಹೋದರೆ ಸುರಪಾಲನರಿಯದೆ ಹೋದರೆ
ನಿನಗೆ ಇಂದ್ರನಿಂದ ಸೋಲಾಯಿತು. ಮಾರುವೇಷದಲ್ಲಿ ಎಲ್ಲೆಲ್ಲಿ ಓಡಿ ಹೋದೆ. ಹೌದೌದು. ಅತ್ತ ಇತ್ತ ಓಡಿದವರು ಈ ದೇವತೆಗಳ ಕಾಟ. ಅಲ್ಲಲ್ಲಿ ನೋಡ್ತಾ ಇದ್ದಾರೆ ನೋಡು, ಯಾವಾಗ ಬರ್ತಾರೋ ಹಿಂದಿನಿಂದ ಹೊಡಿತಾರೋ ಅಂತ ಹೆದರಿಕೆ. ಅವರು ಆಗಿಂದಲೇ ನೋಡ್ತಾ ಇದ್ದಾರೆ, ಇವರು ಈಗಿಂದಲೇ ನೋಡ್ತಾ ಇದ್ದಾರೆ, ನನ್ನನ್ನು ದುರುಬಿಡ್ತಾ ಇದ್ದಾರೆ. ಯಾವ ವೇಷಧಾರಿ ಇಲ್ಲಿಂದ ಬಂದವ ಈ ತಮಾಸುರನಿಗೆ ಇಂದ್ರನಿಂದ ಸೋಲು. ಏನು ಮಾಡುವುದು? ಸಮಯವನ್ನು ಸಾಧಿಸಬೇಕು. ಯಾರಿಗೂ ಕೂಡ ನಿಮ್ಮ ಪರಿಚಯವೇ ಇಲ್ಲ. ಆದ್ದರಿಂದ ನಾವು ಬದುಕಿದೆವು. ಹೌದಾ? ಅವರಿಗೇನೋ ಪರಿಚಯ ಇರಬೇಕು. ಅವ್ರು ನಮ್ಮವರೇ. ನಮ್ಮವರ ಅವು ಅವರು ನಮ್ಮ ಸಂತಾನದವರು. ಸಂತೋಷವಾಗ್ತಾ ಇದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ತಪ್ಪಿಸಿಕೊಂಡು ಇರುವುದು ಸರಿಯಲ್ಲ. ಒಂದು ಉಪಾಯವಿದೆ. ಪ್ರಭು, ಏನು? ಒಮ್ಮೆ ಸೋಲಾದರೂ ಮುಂದಕ್ಕೆ ಗೆಲುವು ಎಂಬ ಮಾತು ಇದೆ. ಹೌದು. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಹೊತ್ತು ಮೀರಿ ಹೋಗಿದೆ. ಭೃಗು ಮಹರ್ಷಿ ಆಶ್ರಮಕ್ಕೆ ಹೋಗೋಣ. ಒಂದು ದಿನ ಭೃಗು ಸತಿಯು ಹರುಷದಿ ಭೃಗು ಸತಿಯು ಹರುಷದಿ ಒಂದು ದಿನ ಭೃಗು ಸತಿಯೋ ಹರುಷದಿ ಭೃಗು ಸತಿಯೋ ಹರುಷದಿ ಪರಮ ಪಾವನ ಈಶ ನಾಮವ ಪರಮ ಪಾವನ ಈಶ ನಾಮವ ಈಶ ಕೊರತೆಯಿಲ್ಲದೆ ಜಪಿಸುತ್ತಿರಲ ಕೊರತೆಯಿಲ್ಲದೆ ಜಪಿಸುತ್ತಿರಲ ಬಡದಿಯೊಳಗೆ ಒಳಗೆ ಕೊರತೆಯಿಲ್ಲದೆ ಜಪಿಸುತ್ತಿರಲ ಬಡದಿಯೊಳಗೆ ಒಂದು ದಿನ ಭೃಗು ಸತಿಯು ಹರುಷದಿ ಪರಮ ಪಾವನ ಈಶನಾಮವ ಭೃಗು ಸತಿಯು ಆ
ಪ್ರಾಯ ಪ್ರಬುದ್ಧೆಯಾದಾಗ ಭೃಗು ಮಹರ್ಷಿಗಳ ಜೊತೆ ವಿವಾಹ ಬಂಧನ ಏರ್ಪಟ್ಟಿತ್ತು. ಆಶ್ರಮ ಧರ್ಮವನ್ನು ಪಾಲಿಸುತ್ತಾ ಸುಖ ದಾಂಪತ್ಯ ನಡೆಸಿದ ಪರಿಣಾಮವಾಗಿ ಕುಲೋದ್ಧಾರಕ ಪುತ್ರನನ್ನೂ ಪಡೆದಿದ್ದೇನೆ. ಈ ದಿನ ಪತಿದೇವರು ಆಶ್ರಮದಲ್ಲಿರದೆ ಹೋದ ಕಾರಣ ಆಶ್ರಮದ ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸಿ ಸಮಯವನ್ನು ವ್ಯರ್ಥಗೊಳಿಸಬಾರದು ಎಂಬ ಕಾರಣಕ್ಕಾಗಿ ಭಗವಂತನಾದ ಶಿವನಾಮ ಜಪ ಮಾಡುತ್ತಾ ಇದ್ದೆ. ಸಮಯ ಕಳೆದುದೇ ಗೊತ್ತಾಗಲಿಲ್ಲ. ಅದೇನು ಸತ್ತು ಯಾರೋ ಆಶ್ರಮದತ್ತ ಬರುವಂತೆ ಕಾಣುತ್ತಿದೆ. ದೇವಿಯೋ ಆರುಣಿ ಬೆಲ್ಲಿಂದ ಬಂದಿರಿ ಅಯ್ಯ ಬಂದಿರಿ ಈ ಪರಿದುಗುಡ ತುಮ್ಮನದಿಂದ ಈ ಪರಿದುಗುಡ ತುಮ್ಮನದಿಂದ ತೋರುತ್ತಿರುವ ಶಕ್ತಿ ಸಂಪನ್ನ ತೆರದೋಳು ತೋರುತ್ತಿರುವ ಶಕ್ತಿ ಸಂಪನ್ನ ತೆರೆದೋಳು ಗಾರುಗೆಟ್ಟಿರುವುದು ಏತಕ್ಕೆ ನೀವು ಆರುಣಿವೆಲ್ಲಿಂದ ಬಂದಿರಿ ಈ ಪರಿದು ಗುಡದು ಮಾನದಿಂದ ಯಾರು ನೀವೆಲ್ಲ? ಎಲ್ಲಿಂದ ಬಂದಿರಿ? ನಿಮ್ಮನ್ನು ನೋಡಿದರೆ ಫಲವಂತರ ಹಾಗೆ ಕಾಣುತ್ತೀರಿ. ವೇಷ ನೋಡಿದರೆ ಸನ್ಯಾಸಿಗಳಂತೆ ಆಶ್ರಮವಾಸಿಗಳಂತೆ ಕಾಣುತ್ತೀರಿ. ಕ್ಷಣ ಕ್ಷಣಕ್ಕೂ ಆಚೆ ಈಚೆ ನೋಡಿ ಭೀತರಂತೆ ವರ್ತಿಸುತ್ತೀರಿ. ಯಾರು ನೀವು? ಯಾಕಾಗಿ ಇಲ್ಲಿಗೆ ಬಂದಿರಿ? ಹೇಳಿ. ಚೋಣಿತಾದಿಪನಾನು ಸೋಮಕನ ಮಗ ಅಮ್ಮ ಅಮ್ಮ ಶೋಣಿತಾದಿಪನಾನು ಸೋಮಕನ ಮಗ
ಅರಸು ಹಾ ಸೋಮಕನಮ್ಮ ನನ್ನ ಹೆಸರಮ್ಮ. ಹಾ ದಾನವಕುಲ ವಂಶೋದ್ಧಾರಕ್ಕಾಗಿ ನಾನು ಸ್ವರ್ಗಲೋಕವನ್ನು ಬೇಕೆಂಬ ಆಸೆಯಿಂದ ಹಾ ಇಂದ್ರನಲ್ಲಿಗೆ ಹೋದೆ. ಇಂದ್ರನಿಗೆ ಬಲು ಸೋಲಾಯಿತು. ಹಾ ದಾನವರ ಉದ್ಧಾರ, ನಮ್ಮ ಸಾಮ್ರಾಜ್ಯ ವಿಸ್ತಾರ ಬೇಕು ಅಂತ ಅದಕ್ಕೆ ಹೋಗಿದ್ದಮ್ಮ. ಇಂದ್ರನಿಂದ ಸೋಲುಂಟಾಗಿ ದೇವತೆಗಳು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ. ದೇವತೆಗಳ ಕಾಟಮ್ಮ. ಹೇಗಾದರೂ ತಪ್ಪಿಸಿಕೊಂಡು ಆಶ್ರಮಕ್ಕೆ ಬಂದಿದ್ದೇವೆ. ನೀವು ಆಶ್ರಮವನ್ನು ಕೊಡು ಮೃಗನೋಷ್ಕರಿ ಇಲ್ಲವೇ? ಬೀದಿ ಬಿಡಿರಿ ಯಾತು ದಾನವರಿ 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 ಆ ನಿಮ್ಮನ್ನು ನೋಡುವಾಗ, ನಿಮ್ಮ ಮಾತನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗುವುದು ಹೌದು. ದಾನವರೇ, ನಮ್ಮಲ್ಲಿ ಆಶ್ರಯ ಕೇಳಿ ಬಂದವರಿಗೆ ಸರಿಯಾಗಿ ಸತ್ಕರಿಸುವುದು ನಮ್ಮ ಧರ್ಮ. ಒಂದು ವೇಳೆ ದೇವೇಂದ್ರಾದಿ ದಿಕ್ಪಾಲಕರು ಇಲ್ಲಿಗೆ ಬಂದದ್ದೇ ಆದರೆ ಬಿಡಿರಿ ಪ್ರೀತಿಯರು. ಅವರು ಮಿತಿ ಮೀರಿದರು ಎಂದಾದರೆ ಅವರನ್ನು ಏನು ಮಾಡಬೇಕು ಎಂದು ನನಗೆ ತಿಳಿದಿದೆ. ನೀವು ನಿಶ್ಚಿಂತೆಯಿಂದ ಆಶ್ರಮದ ಒಳಗೆ ಆಯ್ತಮ್ಮ. ಸುರಪ ಸುರರ ಕೂಡು ತಲ್ಲಿ ಬರುತ್ತಲರ ಸುತಾಯ ತುರುಳಲ್ಲಿ ಪೊದರಲ್ಲಿ ಗೆಂದು ಹುಡುಗುತ್ತ ಅಲರೆ ಮನೆಯ ಪಕ್ಕ ನೂರಿ ಕಿಣುಕಿ ನೋಡುತ್ತ ಕಿಣುಕಿ ನೋಡುತ್ತ ಕಿಣುಕಿ ನೋಡುತ್ತ ತಮ್ಮನನ್ನು ಹುಡುಕುತ್ತಾ ಹುಡುಕುತ್ತಾ ನೂರು ಲೋಕವನ್ನು ಸಂಚರಿಸಿದವನು ನಾನು. ಬಂದು 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 ನೋಡಿದೆ ಎಂದಾದರೆ ಇವನ ಉಪಾಯವೇ ಸರಿ. ಭೃಗು ಮಹರ್ಷಿಗಳ ಆಶ್ರಮವನ್ನೇ ಸೇರಿಕೊಂಡಿದ್ದಾನೆ. ಒಳ ಹೊಕ್ಕವನಿದ್ದಾನೆ. ಒಳ ಹೊಕ್ಕವನು ಮತ್ತೆ ಪುನರಪಿ ಬರುವುದು ಕಾಣ್ತಾ ಇಲ್ಲ. ಹಾಗಾದರೆ ಇವನ ಉಪಾಯವು ಹೀಗಿರಬೇಕು. ಇಲ್ಲೇ ಆಶ್ರಯವನ್ನು ಪಡೆಯುವಂತಹ ಇವನ ಉಪಾಯ, ಅದನ್ನು ಭಂಗಿಸಲೇಬೇಕು. ಒಳ ಹೋಗ್ತೇನೆ, ಒಳ ಹೋಗ್ತೇನೆ. ಭೃಗು ಸತಿ ಋಷಿ ಕುಲೋತ್ತಮಿ ಗೋಕುಲ
ಭೃಗು ಸದೃಶಿ ಕುಲೋತ್ತಮೇ ಅವಳಿಗೆನ್ನುವರೆ ನಿನ್ನ ಕಾರ್ಯಕ್ಕೆ ನಿಮಗಮ್ಮ ಗೆಲ್ಲುವರೆ ನಿನ್ನ ಕಾರ್ಯಕ್ಕೆ ಬಿಡಲೆದು ತರ ನೋಡಿ ಕುಂಬೆನು ಎನ್ನುತ್ತ ಗುಡುಗುಡಿಸಿ ಬಿಡಲೆದು ತರ ನೋಡಿ ಕುಂಬೆನು ಎನ್ನುತ್ತ ಮೊದಲಾಗಿ ತಮ್ಮದಂತಹ ಪವಿತ್ರವಾದ ಪಾದಾರವಿಂದಗಳಿಗೆ ಆಡಿ ಬಂದುತ್ತಾ ಇದ್ದೇನೆ ತಾಯಿ. ಎದ್ದೇಳು, ಒಳ್ಳೆಯದಾಗಲಿ. ಏನಮ್ಮ ಇದು? ಏನಾಯಿತು? ಮೇಲ್ಲೋಕದಲ್ಲಿ ಇದ್ದವನು ನಾನು, ಹಾ, ಒಮ್ಮೆಲೆ ಇಲ್ಲಿಗೆ ಕರೆಸಿಕೊಂಡಿರಲ್ಲ ತಾಯಿ. ಅಮ್ಮ, ದೇವೇಂದ್ರ. ಆಶ್ಚರ್ಯವಾದಿತೆ ನಿಮಗೆ. ಹೌದು ಅಮ್ಮ, ದೇವೇಂದ್ರ. ನಿಮ್ಮ ಆಶ್ಚರ್ಯದಲ್ಲಿ ಸಂಶಯವಿಲ್ಲ. ಹಾ, ಆದರೆ ನೀವು ನಡೆದಂತಹ ದಾರಿಯಲ್ಲಿ ನನಗೊಂದು ಸಂಶಯ ಮೂಡಿತು ತಾಯಿ. ಹೌದೇ? ಮತ್ತೇನೂ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವರು ಭೃಗು ಮಹರ್ಷಿಗಳು ಹಾ, ಅಲ್ವೇ? ಹೌದು. ಅವರ ಆಶ್ರಯ ಸ್ಥಾನವೂ ಹೌದು, ಅವರ ಧರ್ಮಪತ್ನಿಯೂ ನೀವು ಹೌದು. ಹಾ, ಹಾಗಂತ ಅವರು ನಡೆದ ದಾರಿಯಲ್ಲಿ ಸಾಗಬೇಕಾದುದು ನೀವು ಅಲ್ವೇ ತಾಯಿ? ಹೌದು. ಅದು ಸಾಧುವಾದುದೇ ಹೌದು. ಹಾಗಂತ ಈಗ ನೋಡಿದರೆ ವಿಚಿತ್ರವಾಯಿತಲ್ಲ ತಾಯಿ. ಏನಾಯಿತು? ಅವರನ್ನು ಮರೆತು ನೀವು ವ್ಯವಹರಿಸಿದಿರೋ ಹೇಗೆ? ಅಲ್ಲವಾದರೆ ಬಂದೇನು? ಇಲ್ಲಿಗೆ ಧಮಾಸುರನೆಂಬಂತಹ ದಾನವರು ಬಂದಿರಿ, ಅವರಿಗೆ ಆಶ್ರಯವನ್ನಿತ್ತಿರಿ, ಪತಿಯ ಮಾತನ್ನು ಮೀರಿ ವ್ಯವಹರಿಸಿದಿರಿ ತಾಯಿ. ಇದು ನಿನಗೆ ಸಾಧುವಾದುದಲ್ಲ. ಆದ್ದರಿಂದಲೇ ಕೇಳಿಕೊಳ್ತಾ ಇದ್ದೇನೆ, ಆ ದಾನವರನ್ನು ನಮ್ಮ ಪಾಲಿಗೆ ಒಪ್ಪಿಸಮ್ಮ, ನಮ್ಮ ಪಾಲಿಗೆ. ಏತಗಿ ಪರಿ ದೂರ್ತರಾದಿರಿ ದೇವೇಂದ್ರ ಎದಗಿ ಪರಿದೂತರಾದಿರಿ ನೀತಿ ಮೀರಲು ಬೇಡಿರೆನ್ನುತ್ತ ಪಾದಗೆ ಯಾರೆನ್ನುತ್ತ ನುಡಿದಳು, ಪಾದಗೆ ಯಾರೆನ್ನುತ್ತ ನುಡಿದಳು, ಖ್ಯಾತಿ ತಡೆದು ಅಯ್ಯ ದೇವೇಂದ್ರ ತಾಯಿ, ತಮ್ಮ ದುಷ್ಟನೇ ಆದರೂ ರಣರಂಗದಿಂದ ಜೀವರಕ್ಷಣೆಗಾಗಿ ಓಡಿ ಹೋಗುವಾತನನ್ನು ಹಿಂಬಾಲಿಸಿಕೊಳ್ಳುವುದು ಯುದ್ಧ ಧರ್ಮವಲ್ಲ. ಮಹಾಬಲವಂತನಾಗಿ ಇದು ನಿನಗೆ ಯೋಗ್ಯವಲ್ಲ. ಅವನನ್ನು ಬಿಟ್ಟು ಹಾಗೆ ಹಿಂದಿರು.
ಕಡೆಗೆ ಬೇಡ ಗುರುನಾಥ. ಮದುವೆಗೂ ಶಿರೋಮಣಿ ದೇವೇಂದ್ರ ನಿನ್ನ ಮಾತಿನಲ್ಲೂ ಈ ರೀತಿಯೇ. ಅಮ್ಮ, 3 ಲೋಕವನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಅವನೇ ನನ್ನ ಪಾಲಿಗುಂಟು. ಆದ್ದರಿಂದಲೇ ತಮನನ್ನು ಹುಡುಕಿ ಬಂದವನು ನಾನು. ಒಂದೊಮ್ಮೆಗೆ ತಮನನ್ನು ಕೊಡುವುದಿಲ್ಲ ಎಂದು ಮುಂದುವರಿದರೆ ಇದು ಹಿಡಿದಂತಹ ವರ್ಷ ಇದನ್ನೆಲ್ಲ ಶಿಕ್ಷಿಸಬೇಕಾದದ್ದು. ಎಚ್ಚರ ಎಚ್ಚರ. ನಿನಗೆ ಸಾರಿ ಸಾರಿ ಹೇಳುತ್ತೇನೆ. ನೋಡು, ನಮ್ಮ ಆಶ್ರಮದ ಒಳಹೊಕ್ಕು ಇಂತಹ ಕ್ರೂರ ಕೃತ್ಯಕ್ಕೆ ಮನ ಮಾಡಬೇಡ. ಒಂದು ವೇಳೆ ಮಿತಿ ಮೀರಿದೆ ಎಂದಾದರೆ ನೀನು ಕೆಟ್ಟು ಹೋಗುವೆ ಎಂಬುದನ್ನು ಮರೆಯಬೇಡ. ಸಾಧುವಾದಂತಹ ಕಾರ್ಯವನ್ನೇ ಮಾಡಬೇಕಾದವರು ನೀವು. ಆ ಕಾರ್ಯವನ್ನು ಬಿಟ್ಟು ಅಧರ್ಮಿಗಳಿಗೆ ರಕ್ಷಣೆಯನ್ನು ಕೊಡುವುದಕ್ಕೆ ಮುಂದುವರಿದಿದ್ದಾದರೆ 3 ಲೋಕವನ್ನು ಕಾಯುವಂತಹ ದಿಕ್ಪಾಲಕ ನಾನು. ಇದೋ 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 ಕೆತ್ತಿದಂತ ವಚನದ ನನ್ನ ಶಿರವನ್ನು ಕ್ರೋಧದಿಂದ ಉರಿಯುವುದೇ ಕೊಂಗಳಲೆದುರುವೆ. ಹೇ ದೇವರಿಂದ ಸೊಂಕು ಮುರಿವೆನೆಂದು ಸಂಭವಿಸಿದ ಗಾದಿಯು ನಿನಗೆ ಸಾರಿ ಸಾರಿ ಹೇಳುತ್ತಿದ್ದೆ. ಸಮಾಧಾನದ ಮಾತುಗಳನ್ನು ಮೀರಿ ಮುಂದುವರಿಯುತ್ತಿರುವೆಯಾ? ನಿನ್ನ ಪ್ರತಾಪ ಎಷ್ಟಿದೆ ಎಂಬುದರ ಪರೀಕ್ಷೆ ನನಗೆ ಹೋಗಲಿ. ಕ್ರೋಧಾಧಿಪಳಾದ ನಾನು ನನ್ನ ತಪೋಬಲದಿಂದ ನಿನ್ನ ಅಹಂಕಾರನಾದಕ್ಕಾಗಿ ನಿನ್ನನ್ನು ಕಂಬದಂತೆ ಅಂಗೀರಸನವಧರಿಸಿ ಅಂಗನೆ ಕಬತಿಯರ ತಿಳಿಯುವುದು ತಿಳಿದು ಮುಂದೇನ ಗೈವೆನೆನುತ್ತ ಮುಂದೇನ ಗೈವೆನೆನುತ್ತ ಮುಕುಂದನ ನೆನೆಯುತ್ತ ಹೊರಗುಂಟ ಕೇಶವ ಮಾಧವ ಅಚ್ಯುತ ಅನಂತ ಮಾಧವ ಏನಾಗಿ ಹೋಯಿತು ಏನಾಗಿ ಹೋಯಿತು. 3 ಮೂರ್ತಿಗಳು ಕೊಟ್ಟಂತಹ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಶಪಿಸೇ ಬಿಟ್ಟಳಲ್ಲ. ಏನು ಮಾಡಲಿ, ಯಾರಲ್ಲಿ ಹೇಳಲಿ? ಸ್ತಂಭನವನ್ನೇ ಮಾಡಿಬಿಟ್ಟಳಲ್ಲ. ಇಳಿಸುವಂತಹ ಪರಿಸ್ಥಿತಿಯಲ್ಲೇ ನಾನಿಲ್ಲ. ಹೌದು ಹೌದು ಹೌದು, ಅಚ್ಯುತನಲ್ಲದೆ ಪೊರೆಯುವವರು ಯಾರೂ ಇಲ್ಲ. ಅವರನ್ನೇ ಸ್ಥಾಪಿಸುತ್ತಾ ಆ ಕಡೆಗೆ ಸಾಗುತ್ತಾರೆ. ಇತ್ತ ಶ್ರೀಹರಿ ವೈಕುಂಠ ಪುರದಲ್ಲಿ ವೈಕುಂಠಪುರದಲ್ಲಿ ಭಕ್ತರಿಷ್ಟಾರ್ಥವನ್ನು ಸಲ್ಲಿಸುತ್ತ ಮುಕ್ತಿದಾಯಕನಾಗಿ
ವಹಿಸಿಕೊಂಡಿದ್ದೇನೆ. ಆ ಕರ್ತವ್ಯವನ್ನು ಇಲ್ಲಿಯವರೆಗೆ ನಿಷ್ಠೆಯಿಂದ ಪಾಲಿಸುತ್ತಿದ್ದೇನೆ. ಈ ಲೋಕದ ಜನರು ನನ್ನನ್ನು ಸಾತ್ವಿಕ ಗುಣಭರಿತನಾದ ಶ್ರೀಹರಿ, ವನಮಾಲ, ಶ್ರೀಮನ್ ಲಕ್ಷ್ಮೀನಾರಾಯಣ ಮುಂತಾದ ಹೆಸರುಗಳಿಂದ ಆಡಿಕೊಂಡಾಡುತ್ತಾರೆ. ಲೋಕ ಮೂರರಲ್ಲಿರುವ ದುಷ್ಟರನ್ನು ಶಿಕ್ಷಿಸುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ಇಲ್ಲಿಯವರೆಗೆ ಬರುತ್ತಿದ್ದೇನೆ. ಏನೇ ಆಗಲಿ ಅಮ್ಮನ ಆಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯ. ಅದು ಯಾರೋ ನನ್ನೊಡನೆ ಬರುವಂತಿದೆ ಅಲ್ಲ. ಇಂದ್ರ, ಏನಾಯ್ತು ಇಂದ್ರ? ಒಮ್ಮೆ ಇದನ್ನು ಇಳಿಸಿ ಸ್ವಾಮಿ. ಈಗ ಸಮಾಧಾನವಾಯಿತು. ಏನಾಯ್ತು? ಏನು ಬಂದಿಗೆ ದುರಬನಯ ಮಾನವಾಗಿ ವದನ ಏನಿದು ಸುರಪಾಲ ತಿನ್ನಯ ಮಾನವಾಗಿ ವದನವೇನಿದು ಹಾನಿಯಾರಿಂದಾತು ಹೇಳು ನಿಧಾನಬೇಕು ಹಾನಿಯಾರಿಂದಾಯ್ತು ಕೇಳು ನಿಧಾನಬೇಕು ಸುರಪ ಸುರಪ ನಾಕಾಧಿಪತಿ ಇಂದ್ರ. ಲಕ್ಷ್ಮೀ ರಮಣನೇ, ಏನಯ್ಯ, ಏನಾಯ್ತು? ನಿಮ್ಮವರನ್ನೆಲ್ಲ ಕೂಡಿಕೊಂಡು ಈ ವೈಕುಂಠಪುರಕ್ಕೆ ಬಂದಿರುವಿರಲ್ಲ, ನಿನ್ನ ಈ ಸ್ಥಿತಿ ಗತಿ ಎರಡಕ್ಕೂ ಕಾರಣ ಯಾರು? ಹೇಳಯ್ಯ ಇಂದ್ರ, ಹೇಳು. ದೇವಾ, ಸ್ಥಿತಿ ಕರುಣಾವಾರಿಧಿ ರಕ್ಷಿಸೋ ದೇವ ಓ ದೇವಾ, ರಕ್ಷಿಸೋ ದೇವ ಕರುಣವಾರಿಧಿ ದೇವಾ ಆ ಆ ರಕ್ಷಿಸೋ ದೇವ ರಕ್ಷಿಸಬೇಕು, ರಕ್ಷಿಸಬೇಕು. ಪತಿತೋ ಧಾರಣ ಶ್ರೀನಿಧಿ ಗತಿಗಾಣಿನಿ ಪತಿತೋ ಧಾರಣ ಶ್ರೀನಿಧಿ ಗತಿಗಾಣಿನಿ ಲಕ್ಷ್ಮೀ ಸತಿ ಮೈದೂರಿ ವ್ಯರ್ಥೆಗೊಳಗಾದಿ ಕಥೆಗೊಳಗಾದ ತಂದೆ. ಪತಿ ಕರಿಸು ತಂದೆ ಕೇಶವ ಮಾಧವ ಪತಿ ಕರಿಸು ತಂದೆ ಸ್ಥಿತಿ ಕರುಣಾವಾರಿಧಿ ರಕ್ಷಿಸೋ ಜೀವ ಪತಿತೋ ಧಾರಣ ಶ್ರೀನಿಧಿ
ಕಮಲವ ಕೈಯಲ್ಲಿ ಬಿಡಿದವನೇ, ಕಮಲನಾಭನೇ, ಕಮಲದಂತಹ ಪಾದವನ್ನು ಹೊಂದಿದವನೇ. ಓ ಕಮಲನಾಭನೇ, ಇದು ಇದು ನಿನ್ನನ್ನೇ ನಂಬಿ ಇಲ್ಲಿವರೆಗೆ ಬಂದವನಿದ್ದೇನೆ ತಂದೆ. ತ್ರೈಲೋಕ್ಯವನ್ನು ರಕ್ಷಿಸಿ ಎಂಬುದಾಗಿ ನೀವೇ ಕೊಟ್ಟಂತಹ ಪದವಿ. ಹೌದು, ಅದಕ್ಕೆ ಅನುಗುಣವಾಗಿ ನಡೆದುಕೊಂಡು ಬಂದವರು ನಾವು. ಒಂದೊಮ್ಮೆಗೆ ಪಾತಾಳ ಲೋಕದಿಂದ ತಮಾಸುರನನ್ನು ತನ್ನ ಪರಿವಾರ ಸಮೇತದಿಂದಲಾಗಿ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕೆಂದಂತಹ ಉದ್ದೇಶದಿಂದಲೇ ಬಂದವನು ತಂದೆ. ಹೌದಾ? ಆದರೂ ಸಮರದಂಡೆಯಲ್ಲಿ ಅವರಿಗೆ ಸರಿಸಮಾನವಾಗಿ ಹೋರಾಡಿ ಒಂದೊಮ್ಮೆಗೆ ಅವನನ್ನು ಸಮಮುಖದಿಂದ ವಿಮುಖಗೊಳಿಸಿದೆ. ಓಡಿದಂತಹ ಅವರನ್ನು ಮತ್ತೊಮ್ಮೆ ಬರಬಹುದು ಎನ್ನುವಂತಹ ಉದ್ದೇಶದಿಂದಲೇ ಅವರನ್ನು ಬೆನ್ನಟ್ಟಿ ಹೋದ ತಂದೆ. ಆದರೆ ಅವ ಉಪಾಯದಿಂದ ಹೋಗಿ ಭೃಗು ಮಹರ್ಷಿಗಳ ಆಶ್ರಮವನ್ನು ಸೇರಿ. ಓಹೋ, ಭೃಗು ಮಹರ್ಷಿ. ಅಲ್ಲಿ ಭೃಗು ಮಹರ್ಷಿಗಳಿರಲಿಲ್ಲ, ಬದಲಾಗಿ ಅವಳ ಪತ್ನಿಯಾದಂತಹ ಖ್ಯಾತಿ ದೇವಿ ಅಲ್ಲಿದ್ದರು. ಅವರಿಗೆ ರಕ್ಷಣೆಯನ್ನು ಕೊಟ್ಟರು. ಆ ಸಂದರ್ಭಕ್ಕೆ ಒಳಕ್ಕಂತ ನಮ್ಮನ್ನು ಒಂದೊಮ್ಮೆಗೆ ತಡೆದರಾದರೂ ಕರ್ತವ್ಯದ ವಿಮುಖವಾಗಬಾರದೆನ್ನುವಂತಹ ಉದ್ದೇಶದಿಂದಲೇ ಹೊರಹೊಕ್ಕವು. ಆ ಸಂದರ್ಭದಲ್ಲಿ ಸಾಮದಿಂದಲೇ ಕೇಳಿಕೊಂಡೆವು. ಕೇಳುವಂತಹ ಪರಿಸ್ಥಿತಿಯಲ್ಲಿ ಅವರಿರಲಿಲ್ಲ ತಂದೆ. ಬದಲಾಗಿ ದಂಡವನ್ನೇ ಎತ್ತುವುದಕ್ಕೆ ಮುಂದುವರಿದಾಗ ಓಹೋ ದಂಡವನ್ನೇ ಶಪಿಸಿ ಬಿಟ್ಟರು, ಸ್ತಂಭದವನ್ನಾಗಿಸಿ ಬಿಟ್ಟರು. ದೇವಾ, ಆ ತಮಾಸುರನಿಂದ ಇಂದಲ್ಲ ನಾಳೆ ಆದರೂ ಕಷ್ಟ ಬಂದಬಹುದು. ಹೌದು, ಅದೇ ನನಗೀಗ ಚಿಂತೆಯಾಗಿ ಉಳಿದಿದೆ. ಆದ್ದರಿಂದಲೇ ನಿನ್ನನ್ನು ನಂಬಿಕೊಂಡು ಬಂದಿದ್ದೇನೆ. ಓ ಚಿನ್ಮಯಾತ್ಮಕನೇ, ನೀನೇ ಇದನ್ನು ಪರಿಹರಿಸಬೇಕು, ರಕ್ಷಿಸಬೇಕು. ಜಯ 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 ದೇವೇಂದ್ರ. ದೇವಾ, ಹೆದರಬೇಡ, ನಿನ್ನ ಸಮಸ್ಯೆಯನ್ನು ನಾನು ಪರಿಹರಿಸಿಕೊಡುತ್ತೇನೆ. ಹೇಗೆ ತಂದೆ? ಅದು ನಾನು ಭೃಗು ಆಶ್ರಮಕ್ಕೆ ಹೋಗಿ ನೋಡುತ್ತೇನೆ. ನೀನು ನಿಶ್ಚಯಿಂದ ತೆರಳು. ಜಯ 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 ಜಯ. ಸುರಪಾಲನ ಸಂತೈಸಿಯೋ ದೇವತೆಗಳನ್ನು ಸಮಾಧಾನಪಡಿಸಿ ಅಭಯವಿತ್ತಿದ್ದೇನೆ. ಇನ್ನು ವಿಳಂಬ ಸಲ್ಲದು. ಆ ಭೃಗು ಆಶ್ರಮ ಸೇರಿ ಖ್ಯಾತಿಯನ್ನು ವಿಚಾರಿಸಿಕೊಳ್ಳಬೇಕು. ನಡೆದ ಘಟನೆಯನ್ನು ತಿಳಿಯಬೇಕು. ದುಷ್ಟರ ಸಂಹಾರ ಕಾರ್ಯದಲ್ಲಿ ನಾನು ದೇವತೆಗಳ ಪಕ್ಷಪಾತಿ ಎನಿಸಿದರೂ ಬೇಸರವಿಲ್ಲ. ಭೃಗು ಆಶ್ರಮದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಏನು ಮಾಡಿದೆ ಖ್ಯಾತಿ? ಏನು ಮಾಡಿದೆ ಎಂದು ನಿನಗೆ ತಿಳಿದಿಲ್ಲವೇ? ಉತ್ತಮ ಕುಲದಲ್ಲಿ ಹುಟ್ಟಿ ಉತ್ತಮನ ಕೈ ಹಿಡಿದು ಇಂಥ ನೀಚ ಕೆಲಸ ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಖ್ಯಾತಿ? ಏನು ಮಾಡಿದೆ ಎಂದು ನಿನಗೆ ತಿಳಿದಿಲ್ಲವೇ? ಆ ದುಷ್ಟ ದಾನವನಿಗೆ ಆಶ್ರಯವನ್ನು ನೀಡಿ ನೀನು ತಲೆಯ ಮೇಲೆ ಕೆಂಡ ಸುರಿದಂತೆ ಮಾಡಿಕೊಂಡೆ ಅಲ್ಲ. ಯಾಕೆ ಹೀಗೆ ಮಾಡಿದೆ? ನಿನ್ನನ್ನು ಬುದ್ಧಿವಂತೆ ಎಂದು ಗೌರವಿಸಲು ಅಥವಾ ಮೂರ್ಖಳೆಂದು ಶಿಕ್ಷಿಸಲು? ಸರಿ,
ನನ್ನ ಮಾತನ್ನು ಮನ್ನಿಸಿ ಆ ದುಷ್ಟದಾನವನನ್ನು ನನ್ನ ಜೊತೆ ಕಳಿಸಿಕೊಡು. ಇಲ್ಲದಿದ್ದರೆ ನಿನ್ನ ಶಕ್ತಿಯನ್ನು ಸೆಳೆಯುತ್ತೇನೆ. ದೂರ್ತನಾದ ಇಂದ್ರನ ಪಕ್ಷ ವಹಿಸಿ ನನ್ನ ರಕ್ಷಣೆಯಲ್ಲಿರುವ ತಮ್ಮನನ್ನು ಪಡೆಯುವ ಉದ್ದೇಶದಿಂದ ನನ್ನ ತಪೋಶಕ್ತಿಯನ್ನೇ ಸೆಳೆದುಕೊಂಡೆ ಅಲ್ಲವೇ? ಹೌದು. ನನ್ನನ್ನು ಈ ಸ್ಥಿತಿಗೆ ತಂದ ನಿನ್ನನ್ನು ಹಾಗೂ ಆ ದೇವೇಂದ್ರನನ್ನು ಯಾರು ರಕ್ಷಿಸುತ್ತಾರೆ ನೋಡೋಣ. ನನ್ನ ಪತಿ ದೇವರಿಗೆ ವಿಷಯ ತಿಳಿದರೆ ನಿಮ್ಮನ್ನು ಸುಮ್ಮನೆ ಬಿಡಲಾರರು. ಏನು ಹೇಳಿದೆ ಮೂರ್ಖಳೆ? ನನ್ನ ಸಾಮರ್ಥ್ಯದ ಬಗ್ಗೆ ನಗುತ್ತೀಯಾ? ದುಷ್ಟರ ಸಂಹಾರ ಕಾರ್ಯದಲ್ಲಿ ನಾನು ಯಾರನ್ನು ಲೆಕ್ಕಿಸಲಿಲ್ಲ. ಆ ವಿಷಯ ತಿಳಿದಿದ್ದರೂ ನೀನು ನನ್ನನ್ನು ವಿರೋಧಿಸುತ್ತೀರಲ್ಲ. ನನ್ನ ಸಾಮರ್ಥ್ಯದ ಬಗ್ಗೆ ಹೊರಹಚ್ಚುವ ನಿನ್ನ ಬುದ್ಧಿಗೆ ಧಿಕ್ಕಾರ. ನೋಡು ನನ್ನ ಶಕ್ತಿಯನ್ನು. ಸುದರ್ಶನವೇ, ಸತ್ಕಾರಕ್ಕೆ ಅಡ್ಡಿ ಬರುವ ಈ ದುಷ್ಟನಾರ್ಯ ತಲೆಯನ್ನು ಕತ್ತರಿಸಿ ಚೆಲ್ಲು. ಮಹಾಯಜ್ಞಕ್ಕೆ ಹೋದವನು ನಾನಿದ್ದೇನೆ. ಸಾಂಸಾರಿಕ ಜೀವನ ಅಂತ ಹೇಳುವಾಗ ಮನೆ ಮಠ ಇತ್ಯಾದಿಗಳಿಗೆ ಅದರದ್ದೇ ಆದಂತಹ ಸಮಯವನ್ನು ಕೊಡುವುದು ನಮ್ಮಂತಹವರ ಕರ್ತವ್ಯ. ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸಿ ಹಿಂದಿರುಗಿ ಬಂದಿದ್ದೇನೆ. ಸಾಂಸಾರಿಕ ಜೀವನ ಅಂತ ಹೇಳುವಾಗ ನೆನಪಾಯಿತು. ಸಾಂಸಾರಿಕ ಜೀವನದ ಬಗ್ಗೆ ಹೇಳುವುದಾದರೆ ನಾನು ಪುಣ್ಯವಂತನೇ ಸರಿ. ಯಾಕೆಂದು ಕೇಳ್ತೀರಾ? ಹೆಂಡತಿ ಎಂಬವಳು ಹೇಗಿರ್ಬೇಕು ಅನ್ನುವುದಕ್ಕೆ ಆದರ್ಶ ನನ್ನ ಹೆಂಡತಿ ಖ್ಯಾತಿ ದೇವಿ. ಹಾಗಾಗಿ ಆ ವಿಷಯದಲ್ಲಿ ನಾನು ಪುಣ್ಯವಂತನೇ ಸರಿ. ಅದು ಇರಲಿ, ಯಾವಾಗಲೂ ನನ್ನ ನಿರೀಕ್ಷೆಯಲ್ಲಿರುತ್ತಿದ್ದಂತಹ ಖ್ಯಾತಿ ದೇವಿ ಇವತ್ತು ಇಷ್ಟು ಹೊತ್ತಾದರೂ ಬರಲೇ ಇಲ್ಲವಲ್ಲ. ಅದು ಇರಲಿ. ಈಗ ನಾನು ಯಾವಾಗಲೂ ಬರಬೇಕಾದ್ರೆ ಆಶ್ರಮದ ರಂಗವಲ್ಲಿಯಂತೆ ಶೋಭಿಸಬೇಕಾದಂತಹ ಈ ಆಶ್ರಮ ಇವತ್ತೇನು ಈ ತರ ಆಗಿದೆ, ಏನಂತ ಗೊತ್ತಾಗ್ತಾ ಇಲ್ಲ. ನೋಡುವ. ಮಾತನಾಡಬಾರದೇನೆ ಏನಾಯ್ತಮ್ಮ?
ಎಂದೆಂದಿಗೂ ನನ್ನ ನಿರೀಕ್ಷೆಯಲ್ಲಿರುತ್ತಿದ್ದಂತಹ ನೀನು ಇಂದೇಕೆ ಮೌನವಾಗಿರುವ ಖ್ಯಾತಿ? ಮಾತನಾಡು. ಸಾತ್ವಿಯಾದಂತಹ ನಿನಗೆ ಈ ರೀತಿ ರುಂಡ ಮುಂಡವನ್ನು ಬೇರ್ಪಡಿಸಿದ ಆ ಧೂರ್ತ ಯಾರು ಖ್ಯಾತಿ? ಮಾತನಾಡು ಖ್ಯಾತಿ, ಮಾತನಾಡು. ಯಾರದು ಯಾರದು? ಮುನಿಗಳೇ, ನನ್ನ ಆಶ್ರಮವನ್ನು ಪ್ರವೇಶಿಸಿ ಈ ರೀತಿಯ ಕೃತ್ಯ ಮಾಡಿದವನು ಯಾರೆಂದು ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ಕಪಟಿ ಹರಿ ಇಂದ್ರನ ಪಕ್ಷವನ್ನು ವಹಿಸಿ ನನ್ನ ಹೆಂಡತಿಯ ಶಿರವನ್ನು ಛೇದಿಸಿದೆಯ. ಓಹೋ ಓಹೋ, ಧೂರ್ತ, ಬಿಡುವನೆಂದಿನ ಸಮಾಧಾನ ಮುನಿಗಳೇ, ಸಮಾಧಾನ. ಸುಮ್ಮನಿರು. ಮೊದಲೇ ಬಿಸಿಯಲ್ಲಿದ್ದೇನೆ ನಾನು. ನಾನು ಏನು ಮಾಡಿದೆ ಅಂತ ನೀವೆಷ್ಟು ಬಿಸಿ? ಏನು ಮಾಡಿದೆ ಎಂಬುದು ನಿನಗೆ ತಿಳಿದಿಲ್ಲವೇನು? ಇಲ್ಲ. ಮೇಲು ಕೀಳೆಂಬಂತಹ ಅರಿವಿಲ್ಲದೆ ಯಾರು ಸರಿಯಾದವರು ಯಾರು ತಪ್ಪನ್ನು ಮಾಡುತ್ತಿರುವವರು ಎಂಬುದರ ಅರಿವಿಲ್ಲದೆ ನೀನು ಎಂತಹ ದೇವರು, ನೀನು ಎಂತಹ ದೇವರೆಂಬುದನ್ನು ಕೇಳುವುದು. ಮುನಿಗಳೇ, ಇಲ್ಲಿ ಕೇಳಿ. ಏನು? ನಾನು ಎಂತ ಮಾಡಿದೆ ಅಂತ ನೀವು ಹೀಗೆ ಹೇಳುತ್ತಿದ್ದೀರಿ? ನಿನಗೇನು ತಿಳಿದಿಲ್ಲವೇ? ನನ್ನ ಮಡದಿ ಖ್ಯಾತಿ ಅವಳ ಶಿರವನ್ನು ಛೇದಿಸಿದೆ. ನಿನ್ನನಿಗೆ ಸುಮ್ಮನೆ ಬಿಡುತ್ತೇನೆಂದು ಭಾವಿಸಿದೇನೋ? ಈಗೋ ನಿನಗೆ ನನ್ನ ಶಾಪ. ಶಾಪ ಹತ್ತದಲು ಮೊದಲೆಯೋ ಮೇಲು ಕೀಳು ಎಂಬುದರ ಅರಿವಿಲ್ಲದೆ ನಿನಗೆ ನಿನ್ನನ್ನು ಹೀಗೆ ಸುಮ್ಮನೆ ಬಿಡುತ್ತೇನೆ ಎಂಬುದನ್ನು ಭಾವಿಸಲೇಬೇಡ. ಈಗೋ ಈಗೋ ನನಗೆ ಈ ರೀತಿಯ ಮರಳನ್ನು ಕೊಟ್ಟಂತಹ ನಿನಗೆ ಈ ಮೃಗುವಿನ ಶಾಪ. ಮುನಿಗಳೇ, ಏನು? ಯಾಕೆ ಮುನಿಗಳೇ ಶಾಪ ಇಡುತ್ತಿದ್ದೀರಿ? ನೀನು ಅನುಭವಿಸಬೇಕು. ಈ ಶಾಪಕ್ಕೆ ಅರ್ಹನಾದವನು ನೀನೊಬ್ಬನೇ. ನಿನ್ನಿಂದಲೇ ಆಗಬೇಕಾದಂತಹ ಕಾರ್ಯ. ಈಗೋ ಈಗೋ ಮೇಲು ಕೀಳಿನ ಅರಿವಿಲ್ಲದ ನಿನಗೆ ಈ ಭೂಲೋಕದಲ್ಲಿ ಒಂದಲ್ಲ ಎರಡಲ್ಲ 10 ಅವತಾರಗಳನ್ನೆತ್ತಿವ. ಅದಷ್ಟು ಸಾಕಾಗುವುದಿಲ್ಲ. ನನ್ನ ಮಡದಿಯ ಶಿರ ಕಡದವನು ನೀನು. ಈಗೋ ಈಗೋ ಮನುಷ್ಯ ಜನ್ಮ ಮಾತ್ರವಲ್ಲದೆ ಪ್ರಾಣಿಯಾಗಿ ಹುಟ್ಟಿವ. ಅಷ್ಟು ಸಾಕಾಗುವುದಿಲ್ಲ. ನನಗೆ ಪತ್ನಿ ವಿರಹವನ್ನು ನೀಡಿದ ನೀನು ನಿನ್ನ 7ನೇ ಜನ್ಮದಲ್ಲಿ ಪತ್ನಿ ಯೋಗವನ್ನು ಅನುಭವಿಸು. ಇದು ನಿನಗೆ ಮೃಗುವಿನ ಶಾಪವಿದನು ಶಿರದೊಳ್ಳಾಂತಿ ತಾಪ
ತಾಪಸೋತ್ತಮ ಪಾಪ ನಿಗ್ರಹಣದ ಕುಲಕ್ಕೆ ಪರಮ ವಿಕ್ರಮ ಕೋಪಕ್ಕೆತ್ತು ಮನವ ಕೊಲಲು ಪಾಪ ಕಾರ್ಯವು ಕೋಪಕ್ಕೆತ್ತು ಮನವ ಕೊಲವು ಪಾಪ ಕಾರ್ಯವು ಲೋಪವೆಂದು ಬಂದು ಬದುಕು ಯಾಪ ಧರ್ಮವು ಲೋಪವೆಂದು ಬಂದು ಬದುಕು ಯಾಪ ಧರ್ಮವು ಶಪವಿದನು ಶಿರದೊಳಂತೆ ತಾಪಸೋತ್ತಮ ತಾಪಸೋತ್ತಮರಿಟ್ಟ ಶಾಪವನ್ನು ವ್ಯರ್ಥಗೊಳಿಸುವುದು ಸರಿಯಲ್ಲ. ಅವರ ಶಾಪವನ್ನು ತಲೆ ಮೇಲೆ ಧರಿಸಿಕೊಂಡು ವಿವಿಧ ವರ್ಗಗಳಲ್ಲಿ ದೇಹ ಧರಿಸಿಕೊಂಡು ಬರುತ್ತೇನೆ. ಲೋಕ ಜನರ ಉದ್ಧಾರಕ್ಕಾಗಿ ಈ ಶಾಪವನ್ನು ಉಪಯೋಗಿಸಿಕೊಳ್ಳುತ್ತೇನೆ. ಆದರೆ ಪರಮ ಸಾತ್ವಿಕರಾದ ಮುನಿಗಳು ತಮ್ಮ ಕೋಪವನ್ನು ಬುದ್ಧಿಯ ಕೈಯಲ್ಲಿ ಕೊಟ್ಟು ತಪಸ್ಸಿನ ಶಕ್ತಿಯನ್ನು ಕುಂದಿಸಿಕೊಂಡರಲ್ಲ, ಯಾಕೆ ಹೀಗೆ ಮಾಡಿದರು? ಸರಿ, ನೋಡೋಣ ಮುಂದಕ್ಕೆ. ಯಾರು ಹೇಳುತ್ತೆ? ಶುಕ್ರಾಚಾರ್ಯರಲ್ಲಿ ಹೋದೆ, ಅವರು ಕೊಟ್ಟ ಉಪದೇಶ, ಋಗು ಮಹರ್ಷಿಗಳ ಆದೇಶ, ತಪಸ್ಸನ್ನಾಚರಿಸಿದೆ, ಕಮಲ ವಲ್ಲಭನನ್ನು ಹೊರಿಸಿದೆ, ಬೇಕಾದಂತ ವರವನ್ನು ಪಡೆದೆ, ಯಾರಿದ್ದರೂ ಮರಣವಿಲ್ಲದವರ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಹೋಗುತ್ತೇನೆ ಇಂದ್ರನಿಗೆ. ಏನು ಸ್ವರ್ಗವನ್ನು ಬಿಡು, ನನ್ನ ಕಾಲಕ್ಕೆ ಅಡ್ಬಿಟ್ಟು ಶರಣಾಗು. ಏನು ಒಂದೊಂದು ರೀತಿಯ ವೇಷ ಮಾಡಿ ಇಲ್ಲಿ ಮಾಡಬೇಕಾಗುತ್ತದೆ. ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಮುಂದುವರಿದರೆ ಏನು ಯಮಲೋಕಕ್ಕೆ ಏನು ಕುಲ ಕುಠಾರಿ ನೀನು
ಅದೀಗ ದೇವೇಂದ್ರ ಪಕ್ಷಕ್ಕೆ ಬಂದಿದ್ಯಾ? ಇಂದ್ರನಿಗೆ ಸ್ವರ್ಗಲೋಕನ ಕೊಡಿಯಕ್ಕೆ ಬಂದಿದ್ಯಾ? ಹೌದು. ನಿನ್ನಿಂದ ಸಾಧ್ಯವಲ್ಲ ನಾರಾಯಣ. ಒಳ್ಳೆ ಮಾತಿನ ಹೇಳ್ತೇನೆ, ಹೋಗಲಿಲ್ಲ ಅಷ್ಟಕ್ಕೆ. ತವನೆ ಕೇಳು ಇಂದ್ರನನ್ನು ಸೋಲಿಸೆ ಎಂದು ಮೆರೆಬೇಡ. ಅವನ ಪಕ್ಷ ವಹಿಸಿ ನಾನು ಬಂದಿದ್ದೇನೆ. ಒಳ್ಳೆ ಮಾತಿನಲ್ಲಿ ದೇವತೆಗಳಿರುವ ಸ್ವರ್ಗಲೋಕವನ್ನು ಬಿಟ್ಟುಕೊಟ್ಟರೆ ಸರಿ. ಸಂಧಾನಕ್ಕಾಗಿ ನಾನು ಬಂದಿದ್ದೇನೆ. ಸಂಧಾನ ಮಾಡಿದರೆ ಸ್ವಲ್ಪ ಕಾಲ ಬದುಕಲು ಬಿಡುತ್ತೇನೆ, ಇಲ್ಲದಿದ್ದರೆ ಆಯುಧಕ್ಕೆ. ಮೂರು ಲೋಕದ ಒಡೆಯ ಇಂದ್ರ ಓಡಿ ಹೋದ, ಕೃಷ್ಣ ಹೋದ, ತಮಾಸುರನೇ ಅರಸ. ನನ್ನನ್ನು ಯಾರಿದ್ದಾರೆ? ಇನ್ನೊಂದು ಕೆಲಸ ಬಾಕಿ ಇದೆ. ಸತ್ಯಲೋಕಕ್ಕೆ ಹೋಗಬೇಕು, ಬ್ರಹ್ಮನಲ್ಲಿಗೆ ಹೋಗ್ಬೇಕು. ಸ್ವಲ್ಪ ಕೆಲಸವಿದೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ದ್ರವಿಡ ದೇಶದ ಮಧ್ಯ ಭಾಗದಿಯ ಮೆರೆವ ಮಾಳವ ಮಧ್ವರಿದಯಲಿ ಹರಿಯಶೀಲದ ಪದ್ಮ ಸಂಭವ ಪುರದ ಹರಿಯಾಲಯದ ಚಕ್ರನ ಸಿರಿಯ ಸಟಕರ ಬೆರೆಸಿ ಮೆರೆಯುತ್ತ ವೈಭವದಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವಿಶಾಲವಾದಂತಹ ಭರತಖಂಡದ ಮಧ್ಯಭಾಗದಲ್ಲಿರುವುದೇ ನಮ್ಮ ದ್ರವಿಡ ದೇಶ. ಆ ದ್ರವಿಡ ದೇಶಕ್ಕೆ ವರ್ತಮಾನದಲ್ಲಿ ಸತ್ಯವ್ರತ ನಾಮಕನಾದಂತಹ ನಾನೇ ರಾಜನಾಗಿ ಮೆರೆಯುತ್ತಾ ಇದ್ದೇನೆ. ನಾನು ಎಂದಿನಂತೆ ಓಲಗ ಚಾವಡಿಯನ್ನು ಪ್ರವೇಶಿಸಿದೆ ತಡ. ವಂದಿಮಾಗದರು ಸ್ತುತಿಪಾಠಕರು ಮಾತ್ರವಲ್ಲದೆ ಮಂತ್ರಿ ಮಹೋದಯರೆಲ್ಲರೂ ಏಕಕಂಠದಿಂದ ಸತ್ಯವ್ರತ ಮಹಾರಾಜನಿಗೆ ಜಯವಾಗಲಿ ಜಯವಾಗಲಿ ಎಂದು ಘೋಷಿಸುತ್ತಾ ಇದ್ದಾರೆ. ಇದನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ಬುಧವೇ ಉಂಟಾಗುತ್ತಾ ಉಂಟು.
ಹಾಗೆಂದುಕೊಂಡು ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದರೆ ನಾನು ಇದುವರೆಗೆ ಅನವರತವು ಅನುದಿನವು ಅನುಕ್ಷಣವು ಧ್ಯಾನಿಸುತ್ತಿರುವಂತಹ ಶ್ರೀಹರಿಯೇ ಕಾರಣ. ರಾಜದಂಡವನ್ನು ಕೈಯಲ್ಲಿ ಹಿಡಿದು ಪ್ರಜಾರಂಜನೆಯನ್ನು ಹೇಗೆ ಮಾಡಬೇಕು ಎಂಬುದು ಬಳುವಳಿಯಾಗಿ ನಮ್ಮ ಹಿರಿಯರಿಂದ ಬಂದಂತಹ ನೀತಿ. ಹಾಗೆ ಪ್ರಜೆಗಳಿಗೆ ಬೇಕಾದಂತಹ ಸುಖ ಸವಲತ್ತುಗಳನ್ನೆಲ್ಲ ಒದಗಿಸಿ ಆ ಮೂಲಕವಾಗಿ ಪ್ರಜಾರಂಜನೆಯನ್ನೇ ನಾನು ಮಾಡುತ್ತಾ ಇದ್ದೇನೆ. ಹಾಗೆಂದುಕೊಂಡು ಈ ರೀತಿಯಾಗಿ ನಾನು ದಿನವನ್ನು ಸಾಗಿಸುತ್ತಾ ಇರಲು ಒಂದು ಕೊರತೆಯು ನನ್ನನ್ನು ಕಾಡುತ್ತಾ ಉಂಟು. ಇದುವರೆಗೆ ನಾನು ಅನೇಕ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡುತ್ತಾ ಇದ್ದರೂ ಕೂಡ ಆ ಶ್ರೀಹರಿಯ ಸಾಕ್ಷಾತ್ಕಾರ ನನಗೆ ಯಾಕಾಗಲಿಲ್ಲ ಎಂಬಂತಹ ಆ ದುಃಖ ನನ್ನನ್ನು ಕಾಡುತ್ತಾ ಉಂಟು. ಯಾರಿಗಾದರೂ ನಾನು ವಂಚನೆಯನ್ನು ಮಾಡಿದ್ದೇನೆ, ಸ್ತ್ರೀಯರಿಗೆ ಅಹಿತವನ್ನು ಬಗೆದದ್ದುಂಟೆ, ಅಥವಾ ಬ್ರಾಹ್ಮಣರ ದ್ವೇಷಿಯಾಗಿದ್ದೇನೆ, ಇದಕ್ಕೊಂದಕ್ಕೂ ನನಗೆ ಅರ್ಥವಾಗುತ್ತಾ ಇಲ್ಲ. ತ್ರಿವಿಧವಾದಂತಹ ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮವೊಂದುಂಟಂತೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ದುಷ್ಕೃತ್ಯಗಳ ಪರಿಣಾಮವಾಗಿ ಪ್ರಾರಬ್ಧ ಜನ್ಮವು ನಮಗೆ ಈ ಲೋಕದಲ್ಲಿ ಕಾಡುತ್ತದೆ ಎಂಬುದು ಶಾಸ್ತ್ರಸಿದ್ಧವು ಹೌದಾಗಿದ್ದರೂ ಕೂಡ ನನ್ನದ್ದಾದಂತಹ ಯಾವುದೇ ಈ ರೀತಿಯಾದಂತಹ ದುಃಖಕ್ಕೆ ಏನು ಕಾರಣವೋ ನನಗೆ ಅರಿವಾಗುವುದಿಲ್ಲ. ಇದುವರೆಗೆ ಓಲಗ ಚಾವಡಿಯನ್ನು ಕೊಟ್ಟದ್ದಾಯಿತು. ಪ್ರಜೆಗಳಿಗೆ ಬೇಕಾದಂತಹ ಅವರದ್ದಾದಂತಹ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಮಂತ್ರಿಗಳಿಂದ ಸಲಹೆಯನ್ನು ಕೇಳಿದ್ದಾಯಿತು. ಹೊತ್ತು ಮಧ್ಯಾಹ್ನವಾಗುತ್ತಾ ಬಂತಲ್ಲ, ಭಗವನ್ ಸೂರ್ಯನಾರಾಯಣನು ನೆಡುನೆತ್ತಿಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಅನುದಿನವೂ ನಾನು ಆತನಿಗೆ ಅರ್ಘ್ಯ ಜಲವನ್ನು ಸಮರ್ಪಿಸುವುದು ನನ್ನದ್ದಾದಂತಹ ದೈನಂದಿನ ಕಾರ್ಯ. ಅದಕ್ಕಾಗಿ ಅನತಿ ದೂರದಲ್ಲಿರುವಂತಹ ಕೃತಮಾಲ ನದಿಯೆಡೆಗೆ ಸಾಗುತ್ತೇನೆ. ಜಲದಿಯಲಿ ಮಿಂದು ಮಡಿಯೊಟ್ಟು ಕೈಯೋಡಿಗೆ ಬಗದಿಯಲಿ ಜಲವ ಪಿಡಿಯುತ್ತೀಗ ಮಧ್ಯದ ಬರಿಯುವುದು ಜಲವ ಪಡೆಯುತ್ತೀರಿ ಮಧ್ಯದ ಬರಿಯುವುದು ಮನಸೂರಿಗೊಳ್ಳುವ ತೆರದಿ ಚಿನ್ನದ ಬಣ್ಣದ ಮಿನುಗುವ ಮೀನನು ಚಿನ್ನದ ಬಣ್ಣದ ಮಿನುಗುವ ಮೀನನು ಕಂಡನು ಭ್ರಮೆಗೊಂಡನು ನೇರವಾಗಿ ಕೃತಮಾಲ ನದಿಯೆಡೆಗೆ ನಾನು ಬಂದಿದ್ದೇನೆ. ಈ ಜಲದಿಯನ್ನು ಕಾಣುವಾಗ ಒಂದು ರೀತಿಯಲ್ಲಿ ಮನಸ್ಸಿಗೆ ಆನಂದ ಉಂಟಾಗುತ್ತದೆ. ಯಾಕೆ? ನಮ್ಮದ್ದಾದಂತಹ ನಾಡಿಗೆ ಒಂದು ರೀತಿಯಲ್ಲಿ ಜೀವನದಿಯಾಗಿರುವಂತಹ ಈ ನದಿಯ ನಮ್ಮ ನಾಡಿನಲ್ಲಿ ಒಂದು ರೀತಿಯ ಪೂಜನೀಯ ಉಂಟು. ಇಂದು ನಾನು ಬರುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ನದಿ ದೇವತೆಯನ್ನು ನನ್ನನ್ನು ನೃತ್ಯವೃತ ನಿನ್ನದ್ದಾದಂತಹ ಭಾಗ್ಯೋದಯದ ದಿನವೊಂದುಂಟು, ಬಾ ನನ್ನೆಡೆಗೆ ಅಂತ ಕೈ ಬೀಸಿ ಕರೆಯುತ್ತಾ ಇದ್ದಾಳೆ. ಏನೇ ಇರಲಿ, ಮೊದಲಾಗಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಸಮರ್ಪಿಸುವುದ ಮೊದಲಾಗಿ ಮಿಂದು ಮಡಿಯುತ್ತಬೇಕು. ಮೈ ಮನಸ್ಸುಗಳಲ್ಲಿ ಪರಿಶುದ್ಧತೆಯನ್ನು ಯಾರು ಹೊಂದುತ್ತಾರೆಯೋ ಅಂಥವನಿಗೆ ಮಾತ್ರ ದೈವೀ ಸಾಕ್ಷಾತ್ಕಾರವೆಂಬುದು ಲೋಕಪ್ರಸಿದ್ಧ. ಆದ್ದರಿಂದ ಮೊದಲಾಗಿ ನಾನು ಮಿಂದು ಮಡಿಯುತ್ತದ್ದು ಆಯಿತು. ಅರ್ಘ್ಯ ಜಲವನ್ನು ತೆಗೆದು ನಾರಾಯಣನಿಗೆ ಅರ್ಪಿಸ್ತೇನೆ. ಓಂ ಭಾಸ್ಕರಾಯ ನಮಃ. ಏನು ಮಿನುಗುವಂತಹ ಒಂದು ಮರಿ ಮೀನೊಂದು ನನ್ನ ಬೊಗಸೆಯಲ್ಲಿ ಬಂತಲ್ಲ, ಅರ್ಘ್ಯ ಜಲವು ಮಲಿನವಾಗಿ ಹೋಯಿತು. ಹಾಗೆ ಎಂದು ಪರಹಿಂಸೆಯನ್ನು ಮಾಡಬಾರದು ಎಂಬಂತಹ ನಿಲುವಿಗೆ ಬದ್ಧನಾದಂತಹ ಈ ಸತ್ಯವ್ರತ ಆ ಮರಿ ಮೀನನ್ನು ಪುನರಪಿ ಜಲದೆಡೆಗೆ ಬಿಟ್ಟು ಮತ್ತೊಂದೆಡೆಗೆ ಸಾಗುತ್ತೇನೆ. ಓಂ ಭಾಸ್ಕರಾಯ ನಮಃ. ಇಲ್ಲಿ ಕೂಡ ಈ ಮರಿಮೀನು ನನ್ನನ್ನು ಕಾಡುತ್ತಾ ಉಂಟು. ಏನಾಗಿ ಹೋಯಿತು ಇಂದಿನ ದಿನದಲ್ಲಿ ನನಗೊಂದು ಅರ್ಥವಾಗುತ್ತಿಲ್ಲ. ಪುನರಪಿ ಇದನ್ನು ಜಲದಲ್ಲಿ ಬಿಟ್ಟು ಮತ್ತೊಂದೆಡೆಗೆ ಸಾಗುತ್ತೇನೆ.
ಆಹಾ, ಪುನರಪಿ ನನ್ನಲ್ಲಿ ಆ ಜಲವು, ನನ್ನ ಬೊಗಸೆಯಲ್ಲಿ ಆ ಜಲವು ಬರುತ್ತಾ ಉಂಟಲ್ಲ. ಏನು ಏನು ಇದಕ್ಕೆ ಕಾರಣ ಅಂತ ನನಗೆ ತಿಳಿಯದಾಗಿ ಹೋಗಿದೆ. ಹಾಗೆಂದುಕೊಂಡು ಇದನ್ನು ಪುನರಪಿ ಜಲದಲ್ಲಿ ನಾನು ಬಿಡಿಸುಟೋಣವೇ ಅರ್ಥಧ್ವನಿಯಲ್ಲಿ ನನಗೆ ಕೇಳುತ್ತಾ ಉಂಟಲ್ಲ. ಓ ಸತ್ಯಸಂಧನಾದಂಥ ಸದಾಚಾರ ಸಂಪನ್ನನಾದಂಥ ಓ ರಾಜನ್, ನನ್ನನ್ನು ನೀನು ಪುನರಪಿ ಜಲದಲ್ಲಿ ಬಿಟ್ಟೇ ಎಂದಾದರೆ ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ಭಕ್ಷಿಸುವಂತಹ ಭಯ ನನಗುಂಟು. ಆದುದರಿಂದ ನನ್ನನ್ನು ಜಲದಲ್ಲಿ ಬಿಡಬೇಡ, ಒಂದು ಯೋಗ್ಯ ರೀತಿಯಲ್ಲಿ ಸಂರಕ್ಷಿಸು ಅಂತ ನನ್ನಲ್ಲಿ ಬೇಡಿಕೊಳ್ಳುತ್ತಾ ಉಂಟು. ಹಾಗಾದರೆ ನಾನು ಇದನ್ನು ಹೇಗೆ ಬಿಡಲಿ? ಸತ್ಯಸಂಧನು, ಸದಾಚಾರ ಸಂಪನ್ನನು, ದಯಾಪರನು, ಕರುಣಾಸಾಗರನು ಆದಂತಹ ನನಗೆ ಇದನ್ನು ಸಂರಕ್ಷಿಸದೆ ಅನ್ಯ ಪಥವಿಲ್ಲ, ಅನ್ಯ ಮತವಿಲ್ಲ. ಆದ್ದರಿಂದ ನೇರವಾಗಿ ಇದನ್ನು ತೆಗೆದು ಕಮಂಡಲದೊಳಗಿರಿಸಿದ, ಕಮಂಡಲದ ಒಳಗಿರಿಸಿದ್ದೇನೆ. ರಾಜಾಪುರಕ್ಕೆ ಒಯ್ವೆ ಇದನ್ನು ಮತ್ಯವನೆನುತ, ಇದನ್ನು ಪುರಗಳಿಗೆ ಒಯ್ಯಬೇಕಾಗಿದ್ದೆ. ಪುರಕ್ಕೆ ಒಯ್ವೆ ಮತ್ಯವನೆನುತ, ನೇರವಾಗಿ ಕಮಂಡಲದಲ್ಲಿ ಇರಿಸಿದ್ದಾಯ್ತು ಮತ್ಸ್ಯವನ್ನು. ಅರಮನೆ ಅಡಿಗೆ ಸಾಕ್ತೇನೆ. ನಡೆತಂದು ಪುರದೊಳು ಇರಿಸಿದ ಸತ್ಯನು, ಮಜ್ಜನ ಕೆರೆಯೊಳಗೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿಪ್ಪ ಮಜ್ಜಗೆ, ದಿನದಿಂದ ದಿನಕ್ಕೆ ಬೆಳೆಯುತ್ತಿಪ್ಪ ಮಜ್ಜಗೆ, ಕೆರೆ ಬಾವಿ ನದಿಯ ತೀಯೊಳಗೆ. ಅರಮನೆಗೆ ಕಮಂಡಲದಲ್ಲಿ ಇರಿಸಿಕೊಂಡು ಬಂದಂತಹ ಮತ್ಸ್ಯವನ್ನು ಯೋಗ್ಯ ರೀತಿಯಲ್ಲಿ ಸಂರಕ್ಷಿಸಬೇಕು ಎಂಬಂತಹ ನಿಲುವಿನಲ್ಲಿ ಒಂದು ದೊಡ್ಡದಾದಂತಹ ಭಾಂಡದಲ್ಲಿ ಹಾಕಿ ಅದನ್ನು ಸಂರಕ್ಷಿಸಲು ನೋಡಿದೆ. ಆದರೆ ಏನು, ದಿನದಿನವೂ ಅದರ ಅಂದಚಂದಗಳನ್ನು, ಅದರದ್ದಂತಹ ಚಲಿಸುವ ಗತಿಯನ್ನು ನೋಡಿ ಒಂದು ರೀತಿಯಲ್ಲಿ ಮನಸ್ಸಿಗೆ ಮುದಗೊಂಡರೂ ಕೂಡ ಅದರಲ್ಲಿ ಅಂತ ದಿನದಿನದಲ್ಲಿ ಆಗುತ್ತಿರುವಂತಹ ಬದಲಾವಣೆಯನ್ನು ಕಾಣುವಾಗ ಆಶ್ಚರ್ಯಗೊಂಡೆ ನಾನು. ಆ ಭಾಂಡಗಳಿಗೆ ಅದಕ್ಕೆ ಸ್ಥಳವು ಸಾಕಾಗದೆ ಹೋದಾಗ ಅದನ್ನು ದೊಡ್ಡದಾದಂತಹ ಒಂದು ಸರೋವರದಲ್ಲಿ ನಾನು ಇರಿಸಿದ್ದಾಯಿತು. ಸರೋವರಕ್ಕಿಂತಲೂ ಮಿಗಿಲಾಗಿ ಮತ್ಸ್ಯವು ಬೆಳೆದು ನಿಂತಾಗ ನದಿಯಲ್ಲಿ ಇರಿಸಿದೆ. ನದಿಯಲ್ಲಿ ಇರಿಸಿದಂತಹ ಮತ್ಸ್ಯವು ಅದಕ್ಕೂ ಮೀರಿ ಬೆಳೆದಾಗ ಇರುವಂತಹ ಏಕೈಕ ಮಾರ್ಗ ಅಂತ ಹೇಳಿದರೆ ಶರದಿಯೆಡೆಗೆ ಇದನ್ನು ಒಪ್ಪಿಸುವುದು. ಆದ್ದರಿಂದ ಇನ್ನು ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಆ ಶರದಿಗೆ ಒಪ್ಪಿಸಿದ್ದೇನೆ. ಆದರೆ ಮತ್ಸ್ಯವು ಒಂದು ಮಾತು ಹೇಳಿತು, ಓ ಸತ್ಯಸಂಧನಾದಂತಹ ಸತ್ಯವ್ರತನೇ, ಮುಂದೊಂದು ದಿನ ನಿನಗೆ ಶುಭವಾಗಲಿದೆ ಅಂತ. ಆ ಶುಭ ದಿನದ ನಿರೀಕ್ಷೆಯಲ್ಲೇ ಇರುತ್ತೇನೆ, ನೋಡೋಣ. ಶ್ರೀಲೋಲಲು ತರಿಸುತ್ತಿರುವ ಕಾಲಕ ಮೇರು ಸಮರುಷ ಬಾಳು ಬಾಳೆಂದು ಗುಣಗಾನ,
ಸೂರ್ಯನಾರಾಯಣ ಸೂರ್ಯನಾರಾಯಣ ಸುರಪಾಲ ತಮಾಸುರನ ಬಾಧೆಯಿಂದ ನೊಂದಿದ್ದೀರಿ. ದುರುಳಾದಂತ ತಮಾಸುರನು ನಮ್ಮೊಳಗೆಯಿಂದ ವೇದಗಳನ್ನು ಅಪಹರಿಸಿ ಸಾಗರ ತಳದಲ್ಲಿ ಅಡಗಿದ್ದಾನೆ. ಆತನನ್ನು ಸಂಹರಿಸಿ ಕಿರಿದ ಸಮಯದಲ್ಲಿ ವೇದೋದ್ಧಾರವನ್ನು ಮಾಡಿ ಸ್ವರ್ಗದ ಅಧಿಕಾರವನ್ನು ನಿನಗೆ ಪುನರಪಿ ಸ್ಥಾಪಿಸಿಕೊಡುವನಿದ್ದೇನೆ. ಆದ್ದರಿಂದ ನಿಶ್ಚಿಂತೆಯಿಂದ ಸಮಕಾಲನಿಗೆ ಅಭಯ ನಿಂತಿದ್ದೇನೆ. ರಾಜ ಸತ್ಯವ್ರತನಿಗೆ ದರ್ಶನವನ್ನು ಇಯಬೇಕಾಗಿದೆ. ತೆರಳುತ್ತೇನೆ ಕಡೆ. ಮತ್ಯನೇ ಕೇಳು ನೀನಾರೆಂಬುದನ್ನು ಈಗ ತಿಳಿಯಲೇ ಭೀತಿಯಲಿ ಹರಿಯೋ ಕರಣೋ ಬ್ರಹ್ಮಾದಿ ದೇವತೆಯೂ ತಿಳುಬೇಕಯ್ಯ ಈಗ ಭೂವ್ಯೋಮ ಪಾತಾಳಗಳನ್ನೆಲ್ಲ ಮೀರಿ ನಿಂತಹ ನಿನ್ನ ಭವ್ಯವಾದಂತಹ ದಿವ್ಯವಾದಂತಹ ಆಕೃತಿಯನ್ನು ಒಂದು ರೀತಿಯಲ್ಲಿ ನಾನೇನು ಸಕಲ ದೇವತೆಗಳೆಲ್ಲರೂ ಭಯಭೀತರಾಗಿ ಹೋಗಿದ್ದಾರೆ. ನಿನ್ನಂತಹ ಈ ದಿವ್ಯ ದರ್ಶನವನ್ನು ನನಗೆ ನೀನು ಕೊಟ್ಟುದಾದರೂ ಏನು? ನೀನು ಯಾರೆಂದು ನಾನು ಅರಿಯದಾಗಿ ಹೋದೆ. ಅಯ್ಯ, ನೀನು ಕೈಲಾಸವಾಸಿಯಾದಂತಹ ಶಿವನೋ ಅಥವಾ ಕ್ಷೀರವಾರಿಧಿ ಸೇನನಾದಂತಹ ನಾರಾಯಣನು ಅಥವಾ ಸತ್ಯಲೋಕವಾಸಿಯಾದಂತಹ ಬ್ರಹ್ಮನೋ ಯಾರು ಅಂತ ನನ್ನ ಮತಿಯ ಮಿತಿಯೊಳಗೆ ಇರುವುದಿಲ್ಲ ದೇವ. ಆದ್ದರಿಂದ ನಿನ್ನ ಇರವನ್ನು ನನಗೆ ತಿಳಿಸಿದೆ ಎಂದಾದರೆ ಧನ್ಯ ಸ್ವಾಮಿ, ಧನ್ಯ. ಧೂರ್ತ ತಮಾಸುರ ನಮ್ಮ ದಾನವ ಬ್ರಹ್ಮದೇವನು ಯೋಗ ನಿದ್ರೆಯಲ್ಲಿರುವಂತಹ ಸಂದರ್ಭದಲ್ಲಿ ಆತನ ಚತುರ್ಮುಖಗಳಿಂದ ಹೊರಹೊಮ್ಮುವಂತಹ ವೇದಗಳನ್ನು ಅಪಹರಿಸಿ ಸಾಗರ ತಳದಲ್ಲಿ ಅಡಗಿದ್ದಾನೆ. ಹೌದು, ಆತನನ್ನು ಸಂಹರಿಸಿ ವೇದಗಳನ್ನು ಉದ್ಧರಿಸಬೇಕಾಗಿದೆ. ಅದಕ್ಕಾಗಿ ಜಗಕ್ಕೆ ಜಗವೇ ಜಲದಲ್ಲಿ ಲೀನವಾಗದ ಹೊರತು ಅಸುರನ ಸಂಹಾರ ಸಾಧ್ಯ. ಇಂದಿನಿಂದ 7ನೇ ದಿವಸಕ್ಕೆ ಪ್ರಳಯವಾಗಲಿಕ್ಕಿದೆ. ಪ್ರಳಯವೇ ಸ್ವಾಮಿ? ಹೌದು. ಪ್ರಳಯದ ರಹಸ್ಯ ಏನು ಸ್ವಾಮಿ? ಪ್ರಳಯವೆಂದರೆ ಸಾಗರದ ಜಲವು ಮೇರು ಪರ್ವತದ ಎತ್ತರಕ್ಕೆ ವ್ಯಾಪಿಸುತ್ತದೆ. ಆಮೇಲೆ ಆ ಹೊತ್ತಿಗೆ ಪೃಥ್ವಿಯು ತನ್ನ ಗಂಧಗುಣವನ್ನು ತ್ಯಜಿಸಿ ಸಾಗರದ ಜಲದಲ್ಲಿ ಲೀನವಾಗುತ್ತದೆ. ಮುಂದಕ್ಕೆ ಸಾಗರದ ಜಲವು ಆವಿಯಾಗುತ್ತದೆ. ಪ್ರಳಯಾಗ್ನಿ ಶಾಂತವಾಗುತ್ತದೆ ಪ್ರಳಯ ವಾಯುವಿನಿಂದ. ಪ್ರಳಯವಾಯು ಆಕಾಶದಲ್ಲಿ ಲೀನವಾಗುತ್ತದೆ. ಆಕಾಶವು ಮಹತ್ತತ್ವದಲ್ಲಿ, ಮಹತ್ತತ್ವ ಪ್ರಕೃತಿಯಲ್ಲಿ, ಪ್ರಕೃತಿ ಪುರುಷನಲ್ಲಿ, ಪುರುಷನು ಪುರುಷೋತ್ತಮನಾದ ನನ್ನಲ್ಲಿ ಐಕ್ಯವಾಗುವುದೇ ಪ್ರಳಯದ ರಹಸ್ಯವಯ್ಯ. ಅದು ಈ ಪ್ರಳಯವನ್ನು ಯಾರಾದರೂ ಕಂಡವರಿದ್ದಾರೆ? ಮಾರ್ಕಂಡೇಯ ಮಹಾಮುನಿಯನ್ನು ಹೊರತುಪಡಿಸಿ ಮತ್ಯಾರು ಕಂಡವರಿಲ್ಲ. ಆದ್ದರಿಂದ ಅದಕ್ಕಾಗಿ ನಾನೇನು ಮಾಡಬೇಕು? ಇಲ್ಲಿಂದ ಒಂದು ಮಹತ್ಕಾರ್ಯವಾಗಬೇಕು. ಏನು ಸ್ವಾಮಿ?
ಸಂದರ್ಭದಲ್ಲಿ ನಿನ್ನ ಮುಂದಕ್ಕೆ ನಾವೇ ಎಂದು ತೇಳಿಕೊಂಡು ಬರುವುದು. ಹೌದೇ ಸ್ವಾಮಿ? ಹೌದು. ಆಮೇಲೆ ಪ್ರಳಯ ಕಾಲದಲ್ಲಿ ಜಗದ ಸಕಲ ಜೀವ ಚರಾಚರಗಳೆಲ್ಲವೂ ನಶಿಸಿ ಹೋಗುತ್ತದೆ. ಆದುದರಿಂದ ಮುಂದಿನ ಮನ್ವಂತರಕ್ಕಾಗಿ ಸಕಲ ಜೀವರಾಶಿಗಳನ್ನ ಬೀಜೋಪಾದಿಯಲ್ಲಿ ನೀನು ಸಂಗ್ರಹಿಸಬೇಕು. ಆಮೇಲೆ ಆ ಸಂಗ್ರಹಿಸಿದ ಬೀಜಗಳನ್ನು ನೀನು ಆ ನಾವೆಯನ್ನು ಏರಿಕೊಳ್ಳಬೇಕು. ಆ ನಾವೆಯನ್ನು ಎಲ್ಲಿ ಬಂಧಿಸಬೇಕು ಸ್ವಾಮಿ? ವಾಸುಕಿಯಿಂದ ಆ ನಾವೆಯನ್ನು ನನ್ನ ಕೋಡಿಗೆ ಬಲವಾಗಿ ಕಟ್ಟಬೇಕು. ಆಮೇಲೆ ಆ ಹೊತ್ತಿಗೆ ಗಾಢ ಅಂಧಕಾರವು ತಳೆದಿರುತ್ತದೆ. ನನಗೇನು ಆಗ ದಿಕ್ಕು ಏನು ಸ್ವಾಮಿ? ಅದಕ್ಕೂ ಚಿಂತಿಸಬೇಡ. ಸಪ್ತರ್ಷಿಗಳು ಬಂದು ನಿನ್ನ ಈ ನಾವೆಯನ್ನು ಏರಿಕೊಳ್ಳುತ್ತಾರೆ. ಅವರ ಕಣ್ಣಿನ ಕಾಂತಿಯೇ ನಿನಗೆ ಬೆಳಕಾಗಿ ಗೋಚರಿಸುತ್ತದೆ. ಆಮೇಲೆ ಸ್ವಾಮಿ, ಈ ಪ್ರಳಯದ ಸೃಷ್ಟಿ, ಮುಂದಿನ ಸೃಷ್ಟಿಯಲ್ಲಿ ನನಗೇನು ಪದವಿ ಸ್ವಾಮಿ? ಮುಂದಿನ ಮನ್ವಂತರದಲ್ಲಿ ವಿವಸ್ವಾನ್ ಎಂಬ ಸೂರ್ಯನಿರುವುದರಿಂದ ಆ ಮನ್ವಂತರವು ವೈವಸ್ವತ ಮನ್ವಂತರ ಎಂಬುದಾಗಿ ಕರೆಯಲ್ಪಡುತ್ತದೆ. ಆ ಹೊತ್ತಿಗೆ ನೀನು ವೈವಸ್ವತ ಮನು ಎಂಬ ಹೆಸರಿನಿಂದ ಕರೆಯಲ್ಪಡುತ್ತೀಯ. ಮುಂದಿನ ಮನ್ವಂತರಕ್ಕೆ ನಿನ್ನನ್ನೇ ಅಧಿಪತಿಯನ್ನಾಗಿ ಮಾಡುತ್ತೇನೆ. ನೀನು ಆ ದಿನದ ನಿರೀಕ್ಷೆಯಲ್ಲೇ ಇರು. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಅವನನ್ನು ಎಬ್ಬಿಸಬೇಕಾದರೆ ಜಲಪ್ರಳಯವನ್ನೇ ಮಾಡುತ್ತೇನಂತೆ. ಆಶ್ಚರ್ಯವಾಗ್ತಾ ಇದೆ. ಅಗರ್ಭ ಸಾಗರದಲ್ಲಿ ನಡೆಯುತ್ತೆ. ಕಲ್ಲೋಲ ಕಲ್ಲೋಲ, ಬಿಸಿ ನೀರು ತೇಲ್ತಿದೆ, ಮೈಯೆಲ್ಲ ಬೆವರ್ತಾ ಇದೆ. ಏನು ಕಾರಣ? ಏನಿರಬಹುದು? ಯಾವತ್ತಿನಾಗಿ ಸಾಗರ ಇಲ್ಲ. ಮುಂದೆ ಹೋಗ್ತೇನೆ. ದೇವತೆಗಳನ್ನು ಬಿಡಿಸಿದೆಯಾ? ಸಜ್ಜನಗಳನ್ನು ಹಿಂಸಿಸಿದೆಯಾ? ವೇದಗಳನ್ನು ಅಪಹರಿಸಿ ಸಾಗರ ತಲೆಯಲ್ಲ. ಒಳ್ಳೆಯ ಮಾತುಗಳಲ್ಲಿ ಹೇಳುತ್ತೇನೆ, ವೇದಗಳನ್ನು ಒಪ್ಪಿಸಿ ನನ್ನ ಕಾಲಿಗೆರಗಿದರೆ ಸರಿ, ಕೊಂದು ಬಿಟ್ಟೇನು.
ಅನ್ನೋದಕ್ಕೆ ಇಷ್ಟು ತಿಳಿದವ, ನಿನಗೆ ಎಷ್ಟು ಅಹಂಕಾರ. ನಿನ್ನಂತಹವನು ಈ ಮೀನು ಜಲಚರ, ಸುಲಕ ಜಲಚರ, ನನ್ನ ಎದುರು ಕೆಳಗ್ತಾ ಇದ್ಯಾ? ನನ್ನ ವಿಷಯ ನಿನಗೆ ಗೊತ್ತು. ಯಾರು ನೀನು? ಯಾಕೆ ಅಡ್ಡ ಬಂದೆ? ಯಾಕೆ ನಿಂದೆ? ಯಾರು ನೀನು? ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀಯಲ್ಲ? ಹೌದು. ನನ್ನನ್ನು ಯಾರೆಂದು ಪ್ರಶ್ನೆ ಮಾಡ್ತಾ ಇದ್ದಿ? ವೈಕುಂಠವಾಸಿಯಾದಂತಹ ನಾರಾಯಣನೇ ನಾನು ಈ ಘೋರವಾದ ಮತ್ಸ್ಯರೂಪಿಯಾಗಿ ಬಂದಿದ್ದೇನೆ. ನಾರಾಯಣ ನೀನು ಮತ್ಸ್ಯೋದ್ಯಮದಲ್ಲಿ ಬಂದೀಯ. ಈ ತಮಾಷೆಗಳನ್ನು ಅದಕ್ಕಾಗಿ ಈಗ ನೋಡು, ನಿನ್ನ ಮೀನನ್ನು ತುಂಡು 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 ಮಾಡಿ ಬಂದವರಿಗೆಲ್ಲ ಕೊಡ್ತಾ ಇದ್ದೇನೆ. ಸುರಪ ಭಯವಿಲ್ಲ ನಿನಗೆ ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿದು ನಿರತ ಸಾಲಗಳು ಬೇಕು ಎನ್ನಯ ಕರುಣ ಕವಚ. ದುರುಳನಾದಂತಹ ತಮಾಸುರನನ್ನ ವಧಿಸಿದ್ದೇನೆ. ಆ ಮೂಲಕವಾಗಿ ಸ್ವರ್ಗಲೋಕದ ಆಡಳಿತವನ್ನು ನಿನಗೆ ಪುನರಪಿ ಸ್ಥಾಪಿಸಿಕೊಟ್ಟಿದ್ದೇನೆ. ತಂದೆ ಮಾತ್ರವಲ್ಲ, ವೇದಗಳನ್ನು ಉದ್ಧರಿಸಿ ಜಗದಲ್ಲಿ ಕವಿದಿರುವ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ಬೆಳಕನ್ನು ಬೀರಿದ್ದೇನೆ. ಮುಂದೆಲ್ಲಿಯಾದರೂ ಈ ರೀತಿಯ ಕಷ್ಟವೆಂತೆಂದರೆ ನನ್ನನ್ನೇ ಕೇಳಿಕೋ, ನಿನ್ನನ್ನು ರಕ್ಷಿಸುತ್ತೇನೆ. ನಿಶ್ಚಿಂತೆಯಿಂದಿರು, ನಿಶ್ಚಿಂತೆಯಿಂದಿರು. ಜಯ ಜಯ ಜಯ. ತಮಾಸುರನನ್ನು ಕೊಂದು ಅಜ್ಞಾನವೆಂಬಂತಹ ಕತ್ತಲಿಂದ ಜ್ಞಾನವೆಂಬಂತಹ ಬೆಳಕಿನೆಡೆಗೆ ಶ್ರೀಮನ್ನಾರಾಯಣನೇ ದಾರಿ ತೋರಿಸಿದ್ದಾನೆ ಎನ್ನುವಲ್ಲಿಗೆ ಕಥೆಯಲ್ಲಿ ಅಂತರ್ಗತವಾಗಿರುವಂತಹ ಸತ್ಯವೇ ಪ್ರಸಾದವೆಂದೆನಿಸಿ ಇದನ್ನು ಯಾರು
ಮಾಡಿಕೊಂಡು ಬರುತ್ತಿರುವಂತಹ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವರೇ ಆಯುಷ್ಯ ಆರೋಗ್ಯ ಸಕಲ ಸಂಪದಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಸಭ್ಯರಲ್ಲಿ ಕಥೆಯ ಮಂಗಲಾಚರಣೆಯನ್ನು ಬೇಡುತ್ತಾ ಇದ್ದೇನೆ. ಭದ್ರಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಚಲಿಸುವ ಜಲದಲ್ಲಿ ಮಚ್ಚನಿಗೆ ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ತೋದಿಂದಂತೆ ಚಲಿಸುವ ಜಲದಲ್ಲಿ ಮಚ್ಚನಿಗೆ ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ತರೆಯಲು ಧರಿಸಿದ ಒಳಗವತಾರಗೆ ತರಳಲ ಕಾಯ್ದ ಶ್ರೀ ನರಸಿಂಹಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಶ್ರೀ ಮಹಾ ಗಣಪತಿಗೆ ಭ್ರಮರಾಂಬಿಕೆಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳೋ. ಐತೊಟ್ಟಿಗೆ ಐತ ಸೂತ್ರಧಾರಿಲು ನಿರ್ದೇಶನ ಮಲ್ತಿನಂಚಿನ ಯಕ್ಷಗುರು ಕೃಷ್ಣಪ್ಪ ಅಡಕಿನ್ಯ ಬೇರೆ ಮಲ್ತದ ವೇದಿಕೆ ಬರಡು ವಿನಂತಿ ಮಲ್ತುಣ್ಮೆ. ತಮಾಸುರ ಒಂಜನೇ ಪಾತ್ರ ಮಲ್ತಿನಂಚಿನ ಸಮೃದ್ಧ ಭಂಡಾರಿ, ತಮಾಸುರ ರಡ್ಡನೇ ಪಾತ್ರಧಾರಿ ರಮನಾಥ್ ಶೆಟ್ಟಿ ಕಕ್ಕೆಮಜಲು, ಸತ್ಯವ್ರತನ ಪಾತ್ರಧಾರಿ ಗಣೇಶ್ ಕಾವ ತಲ್ಲಂಗಡಿ, ಮತ್ಸ್ಯ ಪಾತ್ರಧಾರಿ ಪ್ರವೀಣ್ ರೈ ಎಲಿಯಾರ್, ಕರಾಲಮುಖನ ಪಾತ್ರಧಾರಿ ರವಿ ಭಂಡಾರಿ, ವಿದ್ರಾವಣನ ಪಾತ್ರಧಾರಿ ಮನೀಶ್ ಶೆಟ್ಟಿ, ದೇವೇಂದ್ರನ ಪಾತ್ರಧಾರಿ ಯಶಸ್ವಿ ಕಲಾವಿದೆ ರಾಜೇಶ್ ಶೆಟ್ಟಿ ಕುಂಪಲ, ಭೃಗು ಮಹರ್ಷಿನ ಪಾತ್ರಧಾರಿ ತೇಜಸ್ ಶೆಟ್ಟಿ, ವಿಷ್ಣು ಪಾತ್ರಧಾರಿ ನಿತೀಶ್ ಶೆಟ್ಟಿ ಕೊಣಾಜೆ, ಭೃಗು ಪತ್ನಿ ಖ್ಯಾತಿನ ಪಾತ್ರಧಾರಿ ಕುಮಾರಿ ಸಾಕ್ಷಿ ಶೆಟ್ಟಿ ಕಿನ್ಯ, ವಾಯುನ ಪಾತ್ರಧಾರಿ ಕುಮಾರಿ ವೈಷ್ಣವಿ ಮಾಣೈ ಅರೇಕಲ, ಅಗ್ನಿ ಪಾತ್ರಧಾರಿ ಕುಮಾರಿ ಮಾನ್ವಿ ಶೆಟ್ಟಿ ಕಿನ್ಯ. ಅಂಜನೆ ಹಿಮ್ಮೇಲದ ಭಾಗವತರು ಶ್ರೀ ಶಿಶಿರ್ ಕೃಷ್ಣ ಬಲ್ಲಾಲ್ ಅರ್ಲ ದಯಮಲ್ತದ ವೇದಿಕೆ ಬರೋಣಂದು ವಿನಂತಿ ಮಲ್ತೋಣ್ವೆ. ಅಂಜನೆ ನಮ್ಮನೆ ಕಲಾವಿದೆ ಕುಮಾರಿ ಶ್ರೀಯುತ ಶೆಟ್ಟಿ ಬೆಳ್ಮ, ಚೆಂಡೆ ಪಾತ್ರಧಾರಿ ಹವ್ಯಾಸಿ ಅಂಜನೆ ಪ್ರಸಿದ್ಧ ಚೆಂಡೆ ಕಲಾವಿದೆ ಮಯೂರ್ ನಾಯ್ಗ ಮೆರ್ಲ ವೇದಿಕೆ ಬರಡು. ಮದ್ದಲೆಡೆ ಸಹಕಾರ ಕೊರ್ನಂಚಿನ ರಾಜೇಶ್ ಕುಡುಪಾಡಿ, ಚಕ್ರತಾಲದ ಸಹಕಾರ ಕೊರ್ನಂಚಿನ ಹರಿಶ್ಚಂದ್ರ ನಾಯ್ಗ, ವಸ್ತ್ರ ವಿನ್ಯಾಸ ಅಲಂಕಾರದ ಸಹಕಾರ ಕೊರ್ನಂಚಿನ ಶರತ್ ಕುಮಾರ್ ಕದ್ರಿ ಮೆಕ್ಕಲ ಮಾತಿರ್ಲ ವಲಯಾಧ್ಯಕ್ಷರ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪಡೊಂದು ವಿನಂತಿ ಮಲ್ತೊಣ್ವೆ. ಅಂಚನೆ ನಂಗೆ ಮಾತೆರೆಗಳ ಸಹಕಾರ ಕೊರ್ನಾರು ರಾಜೇಶ್ ಆಚಾರ್ಯ ಕಂಡಿಲ ಆರ್ಲ ವೇದಿಕೆ ಬರಡು. ಈ ಯಕ್ಷಗಾನ ಪ್ರದರ್ಶನ ಸಂಯೋಜನೆ ಮಲ್ತಿನಾರು ಮತ್ಸ್ಯ ಪಾತ್ರಧಾರಿಯ ನಂಚಿನ ಶ್ರೀ ಪ್ರವೀಣ್ ರೈ ಎಲ್ಯಾರ್. ಅಂಚನೆ ಸರ್ವ ಸಲಹೆ ಸಹಕಾರ ಕೊರ್ನಾರು ತಮಾಸುರ ರಡ್ಡನೇ ಪಾತ್ರಧಾರಿಯ ನಂಚಿನ ರಮನಾಥ್ ಶೆಟ್ಟಿ ಕಕ್ಕೆಮಜಲ್ ಮೇಕಲೆಗೆ ವಲಯ ಸಂಘದ ಪರವಾದ ಅನಂತ ವಂದನೆಯನ್ನು ಸಲ್ಲಿಸ ಬಂದು ದುಮ್ಮುಡ ದಿನೊಟ್ಲ ಯಕ್ಷ ಪ್ರತಿಭೆ ಈ ಊರುಡು ಬೆಲಗದು ಬರಡು ಪರಂದು ಆರೈಕೆ ಮಲ್ತೊಂದುಲ್ಲ ಸೊಲ್ಮೇಲು ಉಪ್ಪಡು ಕೊಚ್ಚಿಲ್ಲರಿತಾವು ಬಡತನ ಇತ್ತಂಡಲಾಯಿಲ್ ದಿಂಜ ಉಂಡು ದೈವದ ಆಶೀರ್ವಾದದ
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಾಗಣದ ಅಧಿಪತಿಯಾಯಿನಂಚಿನ ಸೋಮನಾಥಗ ನೀಟಪ್ಪ ಬೂರೊಂದು ಗ್ರಾಮದ ದೈವ ದೇವೇರ್ನಕಲ್ಡ ಪ್ರಾರ್ಥನೆ ಮಲ್ತೊಂದು ಸಾನ್ನಿಧ್ಯ ದೈವಲಾಯಿನ ಗುಳಿಗಜ್ಜ ಕೊರಗಜ್ಜಗ ತೆರೆತಗ್ಗ ಒಂದು ಅಂಚನೆ ತುಳುನಾಡಪ್ಪೆ ಉಳ್ಳಾಲ್ತಿ ಕಟೀಲು ದುರ್ಗಾ ಪರಮೇಶ್ವರನ ಸುಗಿತೊಂದು ಈ ಲೇಸಿಗೆ ಪಜ್ಜದಿ ಒಂದು